ಹಂಗಿದ್ರೆ ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ವಿಶೇಷವಾಗಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಕಾರಣ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದ ಚರ್ಚಾ ವಿಷಯ ನಮ್ಮ ಕರಾವಳಿ ಭಾಗ, ನಮ್ಮ ತುಳುನಾಡಿನ ಮಣ್ಣಿನ ಸತ್ವ ಜೊತೆಗೆ ಮಣ್ಣಿನ ಸತ್ಯ. ಈ ಒಂದು ಸತ್ವ ಮತ್ತು ಮಣ್ಣಿನ ಸತ್ಯ ಏನಿದೆ ಇದನ್ನು ಬಳಕೆ ಮಾಡಿಕೊಂಡು ಮಾಡ್ತಾ ಇರುವಂತಹ ಕಲಾ ಪ್ರಯೋಗ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಅದು ಧನಾತ್ಮಕವಾಗಿಯೂ ಆಗಿರ್ಬೋದು, ಅಥವಾ ಋಣಾತ್ಮಕವಾಗಿಯೂ ಆಗಿರ್ಬೋದು, ಅಥವಾ ಪರವಾಗಿಯೂ ಆಗಿರ್ಬೋದು, ಅಥವಾ ವಿರೋಧವಾಗಿಯೂ ಆಗಿರ್ಬೋದು. ಅದರ ಚರ್ಚೆಗೆ ಕಾರಣವಾಗ್ತಾ ಇದೆ. ಇವೆಲ್ಲದರ ಜೊತೆಗೆ ಪ್ರಮುಖವಾಗಿರುವಂತಹ ಕಲಾ ಮಾಧ್ಯಮ ಅಂತ ಬಂದಾಗ ಅದರಲ್ಲೂ ಕೂಡ ಎರಡು ಮಣ್ಣಿನ ನಮ್ಮ ಸತ್ವಗಳು ಸತ್ಯಗಳು ಅಂತ ಬಂದಾಗ ಒಂದು ಕಡೆ ಇಡೀ ವಿಶ್ವ ನಮ್ಮ ಕರಾವಳಿ ಭಾಗದತ್ತ ನೋಡುತ್ತೆ, ಹೆಮ್ಮೆ ಪಡುತ್ತೆ. ಯಾಕಂದರೆ ನಮ್ಮ ಕರಾವಳಿ ಭಾಗದ ಜೊತೆಗೆ ನಮ್ಮ ಕರ್ನಾಟಕದ ಗಂಡು ಕಲೆ ಅನ್ನುವಂತಹ ಯಕ್ಷಗಾನವನ್ನು ನೋಡಿದಾಗ, ಯಾಕಂದರೆ ಅಂತಹ ಒಂದು ಅತ್ಯದ್ಭುತವಾಗಿರುವಂತಹ ಶ್ರೀಮಂತ ಕಲೆ ಬೇರೆಲ್ಲೂ ಇಲ್ಲ, ಅದು ನಮ್ಮ ಕರಾವಳಿ ಭಾಗದಲ್ಲಿ ಇರುವಂಥದ್ದು, ಅದು ಯಕ್ಷಗಾನ. ಇನ್ನೊಂದು ಕಡೆ ಈಗಾಗಲೇ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ನಮ್ಮ ತುಳುನಾಡು, ನಮ್ಮ ತುಳುನಾಡಿನ ಮಣ್ಣಿನ ಸತ್ವ ಮಣ್ಣಿನ ಸತ್ಯ. ಅಂದರೆ ನಮ್ಮ ತುಳುನಾಡಿನ ಭೂತಾರಾಧನೆ, ದೈವಾರಾಧನೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ತಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ, ಯಾವಾಗ ಭಾರತೀಯ ಸಿನಿರಂಗ ನೋಡುವಂತಹ ಕಾಂತಾರ ಅನ್ನುವಂತಹ ಚಲನಚಿತ್ರ ಬಂತು, ತದನಂತರ ನಮ್ಮ ದೈವಾರಾಧನೆ ಇಡೀ ವಿಶ್ವಕ್ಕೆ ಗೊತ್ತಾಯಿತು. ನಮ್ಮ ದೈವಾರಾಧನೆ ಹಿಂದಿನಲ್ಲೂ ಕೂಡ ವಿಶ್ವಕ್ಕೆ ಗೊತ್ತಿದೆ. ಅದರಲ್ಲೂ ಕೂಡ ಕಾಂತಾರ ಅನ್ನುವಂತಹ ಚಲನಚಿತ್ರ ಬಂದ ನಂತರ ಬಹಳಷ್ಟು ಚರ್ಚೆಗೆ ಕಾರಣವಾಗಿತ್ತು. ಆದರೆ ಇದೀಗ ಅಂಥದ್ದೇ ಆಗಿರುವಂತಹ ಮತ್ತೊಂದು ಘಟನೆಯೂ ಕೂಡ ನಡೆದಿದೆ. ಈ ಕಾಂತಾರ ಅನ್ನುವಂಥ ಚಲನಚಿತ್ರ ಯಾವ ರೀತಿ ಯಶಸ್ಸು ಕಂಡಿತ್ತು, ಅದೇ ರೀತಿ ನಮ್ಮ ದೈವಗಳ ವಿಚಾರವೂ ಕೂಡ ಅದೇ ರೀತಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಪ್ರಮುಖ 3 ವಿಷಯಗಳನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಆ ವಿಚಾರವನ್ನು ನಿಮ್ಮ ಮುಂದೆ ನಾನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನನ್ನ ಸಹೋದ್ಯೋಗಿ ಅಂಜನ್ ಕುಂದರ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಕೆಲವು ವಿಚಾರಗಳ ಬಗ್ಗೆ ನಾವು ವಿಮರ್ಶೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನಿಮ್ಮ ಮುಂದೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ನಾವು ಬೆಳಕು ಚೆಲ್ಲಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ಅಂಜನ್ ಕುಂದರ್ ನನ್ನ ಸಹೋದ್ಯೋಗಿಗೂ ಕೂಡ ಆತ್ಮೀಯವಾಗಿರುವಂಥ ಸ್ವಾಗತ. ಅಂಜನ್ ಕುಂದರ್ ನಮಸ್ತೆ. ಅದೇ ರೀತಿ ಅಂಜನ್ ಕುಂದರ್ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಹೋದ್ಯೋಗಿ ನನ್ನ ಜೊತೆ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ 3 ಘಟನೆಗಳನ್ನು ನಿಮ್ಮ ಮುಂದೆ ನಾನು ಇಡ್ತೀನಿ. ಒಂದು ಯಕ್ಷಗಾನ, ಎರಡನೇ ವಿಚಾರವೂ ಕೂಡ ಯಕ್ಷಗಾನಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮೂರನೇ ವಿಚಾರ ಸಂಬಂಧಪಟ್ಟಿರುವಂಥದ್ದು ಕಾಂತಾರ ಅನ್ನುವಂತಹ ಚಲನಚಿತ್ರದಿಂದ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೈವಾರಾಧನೆಯ ವಿಚಾರವಾಗಿ ಎದ್ದಿರುವಂತಹ ಚರ್ಚೆಗಳು, ಎಲ್ಲ ವಿಚಾರಗಳ ಬಗ್ಗೆ ಪ್ರಥಮವಾಗಿ ಯಕ್ಷಗಾನದ ಬಗ್ಗೆ ತಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು. ಬಹುಶಃ ಯಕ್ಷಗಾನ ಅಂತ ಬಂದಾಗ ನಮ್ಮ ಪೌರಾಣಿಕ ಕಥೆಗಳನ್ನು, ಜೊತೆಗೆ ನಮ್ಮ ಸಾಮಾಜಿಕವಾಗಿರುವಂತಹ ಕಥೆಗಳನ್ನು, ನಿಮ್ಮ ಮುಂದೆ ಆಗುವ ಹೋಗುಗಳನ್ನು ತೋರಿಸುವಂತಹ ಒಂದು ಕಲಾ ಪ್ರಕಾರ, ಜೊತೆಗೆ ಕಲಾ ಮಾಧ್ಯಮವೂ ಕೂಡ ಹೌದು. ಯಕ್ಷಗಾನವನ್ನು ಆ ರೀತಿಯೂ ಕೂಡ ನಾವು ಬಳಕೆ ಮಾಡ್ತೀವಿ. ಆದರೆ ಈ ಹಿಂದಿನೂ ಕೂಡ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಬೆಳಕು ಚೆಲ್ಲಿದಾಗ ಪರ ವಿರೋಧವಾಗಿರುವಂಥ ಚರ್ಚೆಗಳು ಕೂಡ ಕೇಳಿ ಬಂದಿತ್ತು. ಅದೇ ರೀತಿ ಈ ಬಾರಿ ಪ್ರಸಕ್ತ ವಿದ್ಯಮಾನ, ಅದರಲ್ಲೂ ಕೂಡ ಪ್ರಮುಖವಾಗಿ ದೆಹಲಿಯ ಫ್ರಿಡ್ಜ್ನಲ್ಲಿ ನಡೆದಿರುವಂತಹ ಮರ್ಡರ್ ಕೇಸ್ ಏನಿತ್ತು, ಒಬ್ಬ ಯುವತಿಯನ್ನು ಯಾವ ರೀತಿ ಪೀಸ್ ಮಾಡಿ ಮರ್ಡರ್ ಮಾಡಲಾಗಿತ್ತು, ಆ ಒಂದು ಕೇಸನ್ನು ಯಕ್ಷಗಾನದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಜೊತೆಗೆ ಕುಕ್ಕರ್ ಬಾಂಬನ್ನು ಕೂಡ ಯಕ್ಷಗಾನದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಹೀಗೆ ಹಲವಾರು ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಯಕ್ಷಗಾನ, ನಮ್ಮ ಕರ್ನಾಟಕದ ಗಂಡು ಕಲೆ ಬೆಳಕು ಚೆಲ್ಲಿದೆ. ಇದರ ಬಗ್ಗೆ ಚರ್ಚೆಯೂ ಕೂಡ ಆಗ್ತಾ ಇದೆ. ಏನಾಗಿದೆ, ಎಲ್ಲಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬ.
ಕರ್ನಾಟಕದ ಗಂಡು ಕಲೆ ನಮ್ಮ ತುಳುನಾಡಿನ ಕರಾವಳಿ ಭಾಗದ ಹೆಮ್ಮೆಯ ಶ್ರೀಮಂತವಾಗಿರುವಂತಹ ಕಲೆ, ವಿಭಿನ್ನವಾಗಿರುವಂತಹ ವೇಷಭೂಷಣಗಳನ್ನ, ಜೊತೆಗೆ ವಿಭಿನ್ನವಾಗಿರುವಂತಹ ಹಾಸ್ಯಗಳು, ಜೊತೆಗೆ ವಿಭಿನ್ನವಾಗಿರುವಂತಹ ಸಂಭಾಷಣೆಗಳು, ಅತ್ಯದ್ಭುತವಾಗಿರುವಂತಹ ಒಂದು ಕಲಾವಿದರ ಒಂದು ಕಲಾ ಚಾತುರ್ಯದೆಲ್ಲವೂ ಕೂಡ ಯಕ್ಷಗಾನ. ಈ ಯಕ್ಷಗಾನದಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ಅಂಶಗಳು, ಯಕ್ಷಗಾನದಲ್ಲೂ ಕೂಡ ಕೇಳಿ ಬಂತು ದೆಹಲಿಯ ಫ್ರಿಡ್ಜ್ ಮರ್ಡರ್ ಕೇಸ್. ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ದೆಹಲಿಯ ಕೊಲೆ ಪ್ರಕರಣ. ಶ್ರದ್ಧಾಳ ದೇಹದ 13 ಭಾಗ ಪತ್ತೆಯಾಗಿರುವಂಥದ್ದು, ಜೊತೆಗೆ ತಲೆ ಹತ್ಯೆಯ ಆಯುಧಕ್ಕಾಗಿ ಹುಡುಕಾಟ ಆಗಿರುವಂಥದ್ದು, ಜೊತೆಗೆ ಈ ಒಂದು ಕೇಸ್ ಏನಿತ್ತು ಇಡೀ ರಾಷ್ಟ್ರಾದ್ಯಂತ ವಿಶ್ವದಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಒಂದು ಕೇಸ್ ದೆಹಲಿಯ ಕೊಲೆ ಪ್ರಕರಣ. ಆ ಒಂದು ದೆಹಲಿಯ ಫ್ರಿಡ್ಜ್ ಮರ್ಡರ್ ಕೇಸ್ ಅದು ಯಕ್ಷಗಾನದಲ್ಲಿ ಕೇಳಿ ಬಂದಿದೆ. ಜೊತೆಗೆ ಇನ್ನೊಂದು ಕಡೆ ಯಕ್ಷಗಾನದಲ್ಲಿ ಲವ್ ಜಿಹಾದ್ ಕೂಡ ಸದ್ದು ಮಾಡಿತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಕೇಳಿ ಬಂದಿದೆ. ಜೊತೆಗೆ ಯಕ್ಷಗಾನದಲ್ಲಿ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿದೆ. ಬಹುಶಃ ತಮಗೆಲ್ಲರೂ ಕೂಡ ಗೊತ್ತಿದೆ, ಇಡೀ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿರುವಂತಹ ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟ. ಆ ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟದ ಬಗ್ಗೆಯೂ ಕೂಡ ನಮ್ಮ ಶ್ರೀಮಂತ ಗಂಡು ಕಲೆ ಯಕ್ಷಗಾನದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಆ ಬಗ್ಗೆಯೂ ಕೂಡ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೀನಿ. ನಿಮ್ಮ ಮುಂದಕ್ಕೆ ದ ನೆಕ್ಸ್ಟ್ ಒನ್, ಉಗ್ರವಾದ ಮಟ್ಟ ಹಾಕಬೇಕೆಂದ ಯಕ್ಷಗಾನ ಕಲಾವಿದರು. ಭಯೋತ್ಪಾದಕರ ಬಗ್ಗೆ, ಜೊತೆಗೆ ಉಗ್ರವಾದದ ಬಗ್ಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತಹ ವಿಡಿಯೋ ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಉಗ್ರವಾದವನ್ನು ಮಟ್ಟ ಹಾಕಬೇಕು ಅನ್ನುವಂತಹ ಸಂದೇಶದೊಂದಿಗೆ ಯಕ್ಷಗಾನ ಕಲಾವಿದರು ಒಂದು ಅರ್ಥಪೂರ್ಣವಾಗಿರುವಂತಹ ಅರ್ಥಗರ್ಭಿತವಾಗಿರುವಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಪ್ರಸಕ್ತ ವಿದ್ಯಮಾನಗಳನ್ನು ಪ್ರೇಕ್ಷಕರ ಮುಂದೆ ಯಕ್ಷಗಾನ ಕಲಾವಿದರು ಇಟ್ಟಿದ್ದಾರೆ. ಹಾಗಾದರೆ ಯಾವ ಯಕ್ಷಗಾನ ಏನು ಹೇಳಿದ್ದಾರೆ, ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಯಾವ ರೀತಿ ಬೆಳಕು ಚೆಲ್ಲಲಾಯಿತು, ಆ ಬಗ್ಗೆ ವಿಡಿಯೋ ಮಾಡ್ತಾ ಇದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ನೋಡ್ಕೊಂಬನ್ನಿ. ನಿನ್ನಂತವರ ಹುಟ್ಟಡಗಿಸುವುದಕ್ಕೆ ಬೇಕಾಗಿ ಇವಳು ನಿಜವಾದ ಒಬ್ಬಳು ಹೆಣ್ಣು ಎನ್ನುವುದನ್ನು ಸಾಧಿಸಿ ತೋರಿಸಿದ್ದಾಳೆ. ಸಂಸ್ಕಾರವನ್ನು ಕಾಣಿಸಿದ್ದಾಳೆ. ಈ ಲೋಕದ ಹೆಣ್ಣು ಮಕ್ಕಳನ್ನು ನಿಮ್ಮಂತಹ ಪಾಪಿಗಳು ಒಳಗೆ ಮಾಡಿಕೊಳ್ಳುವುದೇ ನಿಮ್ಮ ವಿಕಾರ ಮುಖವನ್ನು ಕಾಣಿಸಿ ಎನ್ನುವುದು ಗೊತ್ತಾಗಿದೆ. ಆದ್ದರಿಂದ ಒಬ್ಬ ಗಂಡವಾದಂತಹ ತತ್ವಜನನ್ನು ಇವತ್ತು ವರಿಸಿದವಳಿದ್ದಾಳೆ. ಒಂದು ವೇಳೆ ಇಂತಹ ಹೆಣ್ಣು ಮಕ್ಕಳು ನಿಮ್ಮಂತಹ ಪಾಪಿಗಳ ಕೈಗೆ ಸಿಕ್ಕಿದ್ರೆ ಮುಂದೆ ಎಷ್ಟು ತುಂಡು ಎಲ್ಲೆಲ್ಲಿ ಉಂಟು ಅಂತ ಹುಡುಕಬೇಕಾಗಿತ್ತು. ಅಯೋಗ್ಯರೇ, ನಮ್ಮ ಉದ್ದೇಶವೇ ಅದು, ನಮ್ಮ ಉದ್ದೇಶವೇ ಅದು. ಯಾವುದು? ಪ್ರಪಂಚವೇ ಆಸುರೀಕರಣ. ಅರ್ಥ ಆಯ್ತಲ್ಲ? ಗೊತ್ತಾಯಿತು. ಆಸುರೀಕರಣ ಅಲ್ಲ, ಆಸುರೀಕರಣ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಲೇ ಇಂತಹ ಹೆಣ್ಣು ಮಕ್ಕಳನ್ನು ನಾವು ಹಾರಿಸ್ತಾ ಇರ್ತೇವೆ. ಒಂದು ನೆನಪಿಟ್ಟುಕೋ, ನಮ್ಮ ಉದ್ದೇಶವೇ ಬೇರೆ. ಅಯೋಧ್ಯೆಯ ಧ್ವಜ ಕೋವಿದಾರ ಧ್ವಜ, ಅದರ ಬಣ್ಣ ಕೇಸರಿ. ನಿಮ್ಮ ಆಸುರೀಕರಣವನ್ನು ನಿಲ್ಲಿಸಿ ಸಮಗ್ರ ಭರತ ಖಂಡವನ್ನೇ ಕೇಸರೀಕರಣ ಮಾಡ್ತೇವೆ. ನೀವು ಬಾಯಿಯಲ್ಲಿ ಹೇಳಿ ಪ್ರಯೋಜನ ಇಲ್ಲ. ರಕ್ಕಸರಾದಂತಹ ನಮ್ಮ ಜನಸಂಖ್ಯೆ ಹೆಚ್ಚಾಗಿ ಆಗಿದೆ. ನಿಮ್ಮದು ಎಲ್ಲಿ ಉಂಟು ಈಗ? ಒಂದು ಹೆರುವುದಕ್ಕೂ ಕೆಲವು ಹೆಣ್ಣು ಮಕ್ಕಳು ತಯಾರಾಗುವುದಿಲ್ಲ. ಅಲ್ಲ, ನಿಮ್ಮಲ್ಲಿ ಹೆತ್ತದ್ದೆಲ್ಲ ಅಲ್ಲಿ ಸ್ಫೋಟಕ ಇರ್ತಾ ಇದ್ದಾನೆ. ಏನು ಪ್ರಯೋಜನ? ಒಂದು ಹೆತ್ತರೂ ಕೂಡ ಸರಿಯಾಗಿ ಮೊಲೆ ಹಾಲು ಕೊಡುವುದಕ್ಕೂ ಮನಸ್ಸು ಮಾಡುವುದಿಲ್ಲ. ಸೌಂದರ್ಯ ಹಾಳಾಗ್ತದೆ. ಒಂದು ನೆನಪಿಟ್ಟುಕೋ, ನಮ್ಮಲ್ಲಿ ಒಂದು ಹೆತ್ತರೂ ಕೂಡ ಹುಟ್ಟಿದ ಒಬ್ಬೊಬ್ಬ ಮಗು ಕೂಡ ರಾಷ್ಟ್ರ ಪ್ರೇಮದ ಕುಡಿಗಳಾಗಿ ಹುಟ್ಟುತ್ತಾರೆ. ನಿಮ್ಮಲ್ಲಿ ಹುಟ್ಟಿದ 10-20ರಲ್ಲಿ 10 ದೇಶ ತೆಗೆಯುವುದಕ್ಕೆ ಹೋಗುವುದು ಬಿಟ್ಟರೆ ದೇಶ ಉಳಿಸುವುದಕ್ಕೆ ಹೋಗುವುದಿಲ್ಲ. ನೆನಪಿಟ್ಟುಕೋ. ಒಂದೊಂದು ಪಡೆದರೂ ಅವುಗಳ ಆರೋಗ್ಯ ಹೇಗಿರ್ತವೆ? ಎಲ್ಲ ಕತ್ತಲಾಗುವಾಗ ಇದುವೇ ಅಲ್ವಾ? ಆದ್ರೆ ಒಂದು ನೆನಪಿಟ್ಟುಕೋ, ನಮ್ಮದ್ದು ಕತ್ತಲೆ ಆಗುವಾಗ ಅದಾದ್ರೆ ನಿಮ್ಮದ್ದು ಹೀಗೆ ಮಾಡದೆ ತಲೆ ಅಲ್ಲಾಡಿಸಿ ಬಿದ್ದವು ಎಷ್ಟು ಉಂಟು. ಆದ್ದರಿಂದ ಅದೆಲ್ಲ ಬೇಡ. ಸಂಸ್ಕಾರದ ಪಾಠವನ್ನು ಕೊಟ್ಟು ಸಮಗ್ರ ಭರತ ಖಂಡವನ್ನೇ ಸುಸಂಸ್ಕೃತ ಭೂಮಿಯನ್ನಾಗಿ ಮಾಡುವುದಕ್ಕೆ ಬಂದವ ಸಾಮಾನ್ಯ ಅಂತ ಭಾವಿಸಬೇಡ. ವರ್ತಮಾನ ಕಾಲದ ಭೂಪತಿಯ ಮಗ ನರೇಂದ್ರ. ನನ್ನ ಮುಖದಿಂದ ನೋಡುದು. ಇನ್ನು ನೀನು ಸ್ವಲ್ಪ ಜಾಗ್ರತೆ ಮಾಡು. ಯಾಕೆ?
ಎಸ್, ಇದು ನಮ್ಮ ಹೆಮ್ಮೆಯ ಯಕ್ಷಗಾನದಲ್ಲಿ ನಮ್ಮ ಕಲಾವಿದರು ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಬೆಳಕನ್ನ ಚೆಲ್ಲಿದ್ದಾರೆ. ನೋಡೋಣ ಒಂದು ವಿಚಾರಗಳಲ್ಲಿ ದೆಹಲಿಯ ಮರ್ಡರ್ ಕೇಸ್ಗಳು ಆಗಿರುವಂತಹ ವಿಚಾರ ತಮ್ಗಳಿಗೆ ಗೊತ್ತಿದೆ. ಜೊತೆಗೆ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಯಾವ ರೀತಿ ನಡೆದಿತ್ತು, ಸೊ ಹಾಗಾಗಿ ಆ ಒಂದು ವಿಚಾರಗಳ ಬಗ್ಗೆ ಬೆಳಕನ್ನ ಚೆಲ್ಲಿದ್ದಾರೆ. ಜೊತೆಗೆ ಈ ಒಂದು ವಿಡಿಯೋ ಏನಿದೆ ಬಹಳಷ್ಟು ವೈರಲ್ ಆಗ್ತಾ ಇದೆ. ಯಕ್ಷಾಭಿಮಾನಿಗಳು ಬಹಳಷ್ಟು ಪ್ರಶಂಸೆಗಳನ್ನ ಚಪ್ಪಾಳೆ ಗಿಟ್ಟಿಸಿಕೊಂಡಿರುವಂತಹ ಈ ವಿಡಿಯೋ, ಜೊತೆಗೆ ಈ ವಿಡಿಯೋ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಜೊತೆಗೆ ಆ ಬಗ್ಗೆಯೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ನಾನು ಸ್ವೀಕಾರ ಮಾಡ್ತೀನಿ. ಜೊತೆಗೆ ಬಿಫೋರ್ ದಟ್ ನನ್ನ ಫಸ್ಟ್ ರಿಯಾಕ್ಷನ್ ನಾನು ನೇರವಾಗಿ ಅಂಜನ್ ಕುಂದರ್ ಅವ್ರ ಜೊತೆ, ನನ್ನ ಸಹೋದ್ಯೋಗಿ ಅವ್ರ ಜೊತೆ ಕೇಳಬೇಕು. ಏನ್ ಹೇಳ್ತೀರಾ ಅಂಜನ್ ಅವರೇ, ಈ ಒಂದು ಯಕ್ಷಗಾನದ ಬೆಳವಣಿಗೆ ತಮ್ಮ ಅನಿಸಿಕೆ? ಯಾಕಂದ್ರೆ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಇದ್ದೇ ಇರುತ್ತೆ ಈ ಯಕ್ಷಗಾನದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ನಾವು ಮಾತನಾಡಿದಾಗ ತಮ್ಗೆ ಈ ಒಂದು ವಿಡಿಯೋ ನೋಡಿದಾಗ ಏನ್ ಹೇಳ್ತೀರಾ? ಏನು ಅಂತ ಹೇಳಿದ್ರೆ, ಇವಾಗ ಪ್ರಸ್ತುತ ಕಾಲಘಟ್ಟದಲ್ಲಿ ಯಾವ ರೀತಿ ಇರಬೇಕು ಆ ರೀತಿಯ ಒಂದು ಸಂಭಾಷಣೆಯನ್ನ ಕಲಾವಿದರು ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು ಅಂತ ಹೇಳ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಕಲಾವಿದರು ತಮಗೆ ಸಿಕ್ಕಿರುವಂತಹ ಒಂದು ಸಂದೇಶವನ್ನ ಯಾವ ರೀತಿ ಒಂದು ಕಾರ್ಯಕ್ರಮದ ಮುಖಾಂತರ ಕೊಡ್ಬೋದು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಹೇಗೆ ನಾವು ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಾವು ರೀಚ್ ಮಾಡ್ಬೋದು ಈ ಒಂದು ಸಂದೇಶವನ್ನ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಹಲವಾರು ಕಲಾವಿದರಾದವರಿಗೆ ಹಲವಾರು ಅವಕಾಶಗಳಿರ್ತವೆ, ಲೇಖಕರಿಗೆ ಕೂಡ ಹಲವಾರು ಅವಕಾಶಗಳಿರ್ತವೆ. ಈ ಯಕ್ಷಗಾನ ಕಲಾವಿದರಿಗೆ ಸಿಕ್ಕಂತಹ ಅವಕಾಶ ಅಂದ್ರೆ ಸಮಾಜಕ್ಕೆ ಯಾವ ರೀತಿ ನಾವು ಸಂದೇಶವನ್ನ ಕೊಡ್ಬೋದು, ಯಾವ ರೀತಿಯ ಒಂದು ಮೆಸೇಜ್ ಅನ್ನು ನಾವು ಪಾಸ್ ಮಾಡ್ಬೋದು, ಆ ಮೂಲಕ ಹೇಗೆ ನಾವು ಜಾಗೃತಿಯನ್ನ ಮೂಡಿಸಬಹುದು. ಸೊ ಈ ಒಂದು ನಿಟ್ಟಿನಲ್ಲಿ ಕಲಾವಿದರು ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲಿ ಕೂಡ ಒಂದು ಚರ್ಚೆಗೆ ಗ್ರಾಸವಾಗುವಂತಹ ಒಂದು ಮಾತುಗಳೇ ಅಲ್ಲಿ ಕಾಣ್ತಾ ಇಲ್ಲ ನಮ್ಗೆ. ಸೊ ಅವ್ರು ಹೇಳುವಂತಹ ಒಂದು ಸಂದೇಶ ಇದೆ, ಜಾಗೃತಗೊಳ್ಳಿ ಅಂತ ಹೇಳ್ಕೊಂಡು. ಯಾಕಂತ ಹೇಳಿದ್ರೆ ಪದೇ ಪದೇ ನಾವು ನೀವು ಜಾಗೃತರಾಗಿ ಅಥವಾ ಇಂತಹ ಘಟನೆಗಳಿಂದ ನೀವು ಹೊರ ಬನ್ನಿ, ನೀವು ಜಾಗೃತರಾಗಿ ಅಂತ ಹೇಳಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ಸೊ ಅವಾಗ ನಮಗೇನ್ ಸಿಗುತ್ತೆ ಅಂತ ಹೇಳಿ ಒಂದು ವೇದಿಕೆ ಸಿಗುತ್ತೆ. ಅದು ಈಗ ಯಕ್ಷಗಾನ ಕಲಾವಿದರು ಏನು ಆ ವೇದಿಕೆಯನ್ನು ಬಳಸ್ಕೊಂಡಿದ್ದಾರೆ. ಸೊ ಉತ್ತಮ ಪ್ರಯೋಗ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿಯೊಂದನ್ನ ನೀವು ಹೇಳಿಕ್ಕಾಗತ್ತೆ ಇಲ್ಲ, ನೀವು ಹೀಗಾಗ್ತಿದೆ ಸೊ ಜಾಗೃತಿಯಾಗಿ ಅಂತೇಳಿ. ಇವಾಗ ಯಕ್ಷಗಾನ ಅನ್ನುವಂಥದ್ದು ತುಂಬಾ ಮಂದಿ ಪ್ರೇಕ್ಷಕರು ನೋಡ್ಲಿಕ್ಕೆ ಬರ್ತಾರೆ ಅಲ್ಲಿ. ಸೊ ಆ ನೋಡ್ಲಿಕ್ಕೆ ಬಂದಂತಹ ಒಂದು ಪ್ರೇಕ್ಷಕರಿಗೆ ಒಂದು ಎಚ್ಚರಿಕೆ ಅಂದ್ರೆ ಈ ಒಂದು ಘಟನೆಯಿಂದ ನಾವು ಪಾರಾಗ್ಬೋದು, ಯಾವ ರೀತಿ ಜಾಗೃತಿನ ವಹಿಸ್ಕೊಳ್ಬೇಕು, ಇನ್ನೊಬ್ಬರಿಗೆ ಯಾವ ರೀತಿ ನಾವು ಮೆಸೇಜ್ ಅನ್ನ ಪಾಸ್ ಮಾಡಬೇಕು. ಸೊ ಇದೆಲ್ಲ ಒಂದು ಆಲೋಚನೆಗಳು ಹೋಗುವಂತಹ ಒಂದು ಸಂದರ್ಭಗಳು ಇರ್ತವೆ. ಸೊ ಹೀಗಾಗಿ ಎಲ್ಲ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಯಾವುದೇ ಕೂಡ ಘಟನೆಗಳು ಹೇಳಿ ಕೇಳಿ ಆಗುವಂಥದ್ದು ಖಂಡಿತ ಅಲ್ಲ. ಸೊ ಅಚಾನಕ್ ಆಗುತ್ತೆ. ಇವಾಗ ನೀವು ಹೇಳ್ತಾ ಇದ್ದ ಹಾಗೆ ದೆಹಲಿಯ ಮರ್ಡರ್ ಕೇಸ್ ಆಗಿರ್ಬೋದು ಅಥವಾ ಮಂಗಳೂರಿನ ಬಾಂಬ್ ಸ್ಫೋಟ ಆಗಿರ್ಬೋದು, ಸೊ ಏನೇ ಆಗಿರ್ಬೋದು, ಇದು ಕೂಡ ಏನು ಪೂರ್ವ ನಿಯೋಜಿತ ಖಂಡಿತ ಅಲ್ಲ. ನಮ್ಗೆ ಗೊತ್ತಿರೋದಿಲ್ಲ ಇಂಥ ಒಂದು ಘಟನೆಗಳು ಆಗುತ್ತೆ ಅಂತ ಹೇಳ್ಕೊಂಡು. ಸೊ ಇಂತಹ ಒಂದು ಘಟನೆಗಳು ಆದಾಗ ಸೊ ಈ ಕಲಾವಿದರಾದವರು ಇದನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಿದ್ರೆ ಕೆಲವೊಂದು ಅಪಸ್ವರಗಳು ಬರಬಹುದು. ಯಾಕಂದ್ರೆ ಕಲೆಯನ್ನ ಹೀಗ್ ಮಾಡಿದ್ರು, ಕಲೆಯನ್ನ ಹಾಗೆ ಮಾಡಿದ್ರು ಅಂತ ಹೇಳ್ಕೊಂಡು. ಆದ್ರೆ ಎಲ್ಲ ಒಂದು ಕಡೆ ಕಥೆಯ ಎಳೆಯನ್ನ ಇಟ್ಟುಕೊಂಡು ಅದ್ರ ಜೊತೆಗೆ ಪ್ರಸ್ತುತ ಏನು ಪೂರಕ ವಾತಾವರಣದಿಂದ ಇವಾಗ ಏನಾಗ್ತಿದೆ ಪ್ರಪಂಚದಲ್ಲಿ ಸೊ ಅದನ್ನು ತಿಳಿಸುವಂತ ಕಲಾವಿದರು ಮಾಡುವಂತ ಕೆಲಸವನ್ನ ನಾವು ಒಂದ್ ಕಡೆಯಿಂದ ಮೆಚ್ಚಲೇಬೇಕಾಗುತ್ತೆ ನಿತಿನ್. ಓಕೆ ಒಳ್ಳೆಯ ಬೆಳವಣಿಗೆ ತಾವು ಹೇಳ್ತಾ ಇರಬಹುದು. ಆದ್ರೆ ಯಕ್ಷಗಾನ ಅಂತ ಬಂದಾಗ ಇದು ಪೌರಾಣಿಕವಾಗಿರುವಂತಹ ಹಿನ್ನೆಲೆ ಇರುತ್ತೆ ಅಥವಾ ಸಾಮಾಜಿಕವಾಗಿರುವಂತಹ ಹಿನ್ನೆಲೆ, ಈ ಕಥಾ ಹಂದರಗಳ ಮೇಲೆ ಹೋಗ್ತಾ ಇರುತ್ತೆ. ಆದ್ರೆ ಇಂತಹ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಬೆಳಕು ಚೆಲ್ಲಿದ್ರೆ ಪರವಾಗಿಲ್ಲ. ಆದ್ರೆ ಇಂತಹ ಒಂದು ವಿಚಾರಗಳ ಬಗ್ಗೆ ಜಾಗೃತಿ ಮಾಧ್ಯಮವಾಗಿ ಯಕ್ಷಗಾನ ಈಗ ಕೆಲಸ ಮಾಡ್ತಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಕೆಲಸ ಮಾಡ್ತಿದೆ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಇದು ಜಾಗೃತಿಯಾಗಿ ಕೆಲಸ ಮಾಡೋದು ಅಂದ್ರೆ ಧರ್ಮ ಜಾಗೃತಿ ಆಗ್ತದೆ. ಯಕ್ಷಗಾನ ಅಂತ ಬಂದಾಗ ಧರ್ಮ ಜಾಗೃತಿ ಆಗ್ಬೇಕಾ ಅನ್ನುವಂಥ ಪ್ರಶ್ನೆಯು ಕೂಡ ಎದ್ದಿರುವಂತದ್ದು. ಆದ್ರೆ ಧರ್ಮ ಜಾಗೃತಿಗಿಂತನೂ ನೀವು ಇವಾಗ ನಾವೇನು ಆ ವಿಡಿಯೋವನ್ನ ನೋಡಿದ್ವಿ, ಯಕ್ಷಗಾನ ಪ್ಲೇ ಆಯ್ತು, ನಾವು ನೋಡ್ತಾ ಇದ್ದೀವಿ. ಸೊ ಅದು ಈ ಘಟನೆಗಳು ಈಗ ಯಾವುದೇ ಧರ್ಮವನ್ನ ನಾವು ದೂಷಣೆ ಮಾಡುವಂಥದ್ದು ಖಂಡಿತ ಅಲ್ಲ. ಸೊ ಧರ್ಮಕ್ಕೆ ಈ ವಿಚಾರಗಳು ಬರುವುದಿಲ್ಲ. ಸೊ ಯಾವ ಧರ್ಮದಲ್ಲಿ ಹೇಗೆ ಇರ್ಬೋದು ಜನಗಳು, ಅದು ಹೇಳಿಕ್ಕೆ ಆಗುದಿಲ್ಲ ನಮ್ಗೆ. ಆದ್ರೆ ಏನು ಅಂತ ಹೇಳಿದ್ರೆ ಈಗ ಒಂದು ಆ ಕೊಲೆ ಕೇಸ್ ಆಗಿರ್ಬೋದು. ಸೊ ಆ ಕೊಲೆ ಕೇಸನ್ನು ನೋಡ್ತಾ ಹೋದ್ರೆ ಅದು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಅಲ್ವಾ, ಹೀಗೊಂದು ಕೇಸ್ ಆಗುತ್ತೆ ನಮ್ಮ ಇದ್ರಲ್ಲಿ ಅಂತ ಹೇಳ್ಕೊಂಡು ನಮ್ಗೆ ಒಂದು ನಿರೀಕ್ಷೆಗಳೇ ಇರ್ಲಿಲ್ಲ. ಸೊ ಅಂತ ಒಂದು ಘಟನೆ ಆಯ್ತು. ಸೊ ಈ ಒಂದು ಘಟನೆಯನ್ನ ನೀವು ಹಳ್ಳಿಗಳಲ್ಲಿ ನೋಡ್ತಿರ್ಬೋದು, ಎಲ್ಲರಿಗೂ ಕೂಡ ಟಿವಿನೇ ನೋಡ್ತಾ ಇರ್ತಾರೆ ಅಥವಾ ಪೇಪರ್ ಅನ್ನೇ ಓದ್ತಾ ಇರ್ತಾರೆ, ಓದ್ಲಿಕ್ಕೆ ಬರುತ್ತೆ ಅನ್ನುವಂಥದ್ದು ಇಲ್ಲ ಅಲ್ವಾ. ಸೊ ಹಳ್ಳಿಗಳಲ್ಲಿ ಕೆಲವೊಬ್ರು ಯಕ್ಷಗಾನವನ್ನ ನೋಡ್ತಾರೆ. ಸೊ ಇಂತ ನೋಡಿದಾಗ ಈ ಒಂದು ಘಟನೆ ಬಂತಲ್ಲ ಇದೇನು ಅಂತ ಹೇಳಿದಾಗ ಇನ್ನೊಬ್ರ ಹತ್ರ ಕೇಳ್ತಾರೆ. ಸೊ ಅವಾಗ ಹೀಗೆ ಹೇಳ್ತಾ ಇದ್ರು ಅಂತ. ಸೊ ಅವಾಗ ಹೀಗೆ ಒಂದು ಘಟನೆ ಆಗಿದೆ, ಸೊ ನಮ್ಗೆ ಹೀಗೆ ಆಗಿದೆ, ನಾವು ಜಾಗ್ರತೆ ಮಾಡ್ಬೇಕು, ಸೊ ಇಂಥ ಒಂದು ಘಟನೆಗಳನ್ನ ನಾವು ಹೊರ ಬರಬೇಕು ಅನ್ನುವಂತ ಮಾತುಗಳನ್ನ ಹೇಳಿ ಅಂದ್ರೆ ಒಂದು ವಿಚಾರಗಳು ವಿನಿಮಯವಾಗುವಂತ ಸಾಧ್ಯತೆಗಳು ಜಾಸ್ತಿ ಆಗಿದೆ. ಮಾತನ್ನ ನಾನು ಹೇಳ್ತಾ ಇರೋದು ಫ್ಯಾಕ್ಟ್. ಯಾಕೆ ಅಂತ ಬಂದಾಗ ಇಲ್ಲಿ ವಿಚಾರಗಳನ್ನ ವಿನಿಮಯ ಆಗ್ಬೇಕು, ವಿಚಾರಗಳು ನಮ್ಮ ಪ್ರೇಕ್ಷಕರಿಗೆ ತಲುಪಬೇಕಾಗುತ್ತೆ.
ಯಾಕಂದ್ರೆ ಆ ಪ್ರೇಕ್ಷಕರು ಬರ್ತಾರೆ ಅಂತ ಬಂದಾಗ ಅವರಿಗೆ ಅಲ್ಟಿಮೇಟ್ಲಿ ಅಟ್ ದ ಎಂಡ್ ಬದಲಾಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಇದ್ದಂತಹ ರಾತ್ರಿಯಿಂದ ಹಗಲು ತನಕ ಇದ್ದಂತಹ ಯಕ್ಷಗಾನ ಈಗ ಕಾಲಮಿತಿಗೆ ಹೋಗ್ತಾ ಇದೆ. ಈ ರೀತಿಯ ಬದಲಾವಣೆಗಳು ಆಗಿದಾಗ ಯಕ್ಷಗಾನದಲ್ಲೂ ಕೂಡ ಕೆಲವು ನಮ್ಮ ವೇಷಭೂಷಣಗಳಲ್ಲಿ ಜೊತೆಗೆ ನಮ್ಮ ವಿಚಾರಗಳಲ್ಲೂ ಕೂಡ ಕಥೆಗಳಲ್ಲೂ ಕೂಡ ಬದಲಾವಣೆ ಆಗಿದೆ. ಇವೆಲ್ಲದರ ಜೊತೆಗೆ ಈ ಈ ಈ ಹಿಂದಿನ ವಿಚಾರಗಳು ಕೂಡ ಅದೇ ರೀತಿ. ಯಾವ ರೀತಿ ಅಂದ್ರೆ ಸಾಮಾಜಿಕವಾಗಿರುವಂತಹ ಜಾಗೃತಿ ಜೊತೆಗೆ ಪೌರಾಣಿಕವಾಗಿರುವಂತಹ ಜಾಗೃತಿ ಆ ಕಥೆಗಳನ್ನು ನೀಡ್ತಾ ಇತ್ತು ಯಕ್ಷಗಾನ. ಈ ಬಾರಿಯೂ ಕೂಡ ಅದೇ ರೀತಿಯ ಒಂದು ಜಾಗೃತಿಯ ನಿಟ್ಟಿನಲ್ಲಿ ಯಕ್ಷಗಾನ ಕಲಾವಿದರು ಹೋಗ್ತಾ ಇದ್ದಾರೆ. ಜೊತೆಗೆ ಅವೆಲ್ಲದರ ಜೊತೆಗೆ ಯಕ್ಷಗಾನ ಕಲಾವಿದರಿಗೆ ಮತ್ತಷ್ಟು ಹುಮ್ಮಸ್ಸು ಕೊಡ್ತಾ ಇರೋದು. ನಾನು ಕೂಡ ಆ ವಿಡಿಯೋಗಳನ್ನು ನೋಡಿದಾಗ ಬಹಳಷ್ಟು ಚಪ್ಪಾಳೆಗಳು, ಬಹಳಷ್ಟು ಪ್ರಶಂಸೆಗಳು, ಶಿಳ್ಳೆ ಬೊಬ್ಬೆ ಎಲ್ಲವೂ ಕೂಡ ಬಂದಿತ್ತು. ಯಾಕಂತ ಬಂದಾಗ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದಾಗ, ಈ ಹಿಂದೆಯೂ ಕೂಡ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಬೆಳಕು ಚೆಲ್ಲಿದಾಗ ಪರ ವಿರೋಧವಾಗಿರೋದು ಚರ್ಚೆ ಆಗಿತ್ತು, ಇಲ್ಲ ಅನ್ನುವಂಥದ್ದಿಲ್ಲ. ಅದರೊಳ ಬಹಳಷ್ಟು ನೆಗೆಟಿವ್ ಕೂಡ ಕೇಳಿ ಬಂದಿತ್ತು. ಯಾಕಂದ್ರೆ ಯಕ್ಷಗಾನ ಒಂದು ಆಯಕಟ್ಟಿ, ಆ ಕಟ್ಟನ್ನ ಬಿಟ್ಟು ಹೋಗ್ತಾ ಇದೆ ಅನ್ನುವಂಥದ್ದು. ಆದ್ರೆ ಅದನ್ನ ಪ್ರೇಕ್ಷಕರು ಸ್ವೀಕಾರ ಮಾಡ್ತಾರೆ. ಬಹಳಷ್ಟು ಜನರು ಹೇಳಿದ್ದುಂಟು, ನಾನು ಚರ್ಚೆ ಮಾಡಿದಾಗ ಬಹಳಷ್ಟು ಜನರು, ಹಾಗಾದ್ರೆ ನಿತಿನ್ ಅವರೇ ಪ್ರೇಕ್ಷಕರು ಇಷ್ಟಪಡ್ತಾ ಇದಾರಲ್ಲ, ನಾವೇನ್ ಮಾಡ್ಬೇಕು ಅನ್ನುವಂಥದ್ದು ಕೇಳಿದವರಿದ್ದಾರೆ. ಸೊ ಹಾಗಾಗಿ ಪ್ರೇಕ್ಷಕರು ಇಷ್ಟಪಟ್ಟಿದ್ದಾರೆ, ಪ್ರೇಕ್ಷಕರು ಇಷ್ಟಪಟ್ಟ ಪ್ರೇಕ್ಷಕರಿಗೆ ಏನ್ ಬೇಕು ಅದನ್ನು ನಾವು ಕೊಡುವಂಥದ್ದು ನಮ್ಮ ಒಂದು ಕಲಾವಿದರಿಗೆ ನಮ್ಮ ಕೆಲಸ ಅಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ನಾವು ಯಾವ ರೀತಿ ಮಾಧ್ಯಮಗಳಾಗಿ ಕೆಲಸ ಮಾಡ್ತೀವಿ. ಇವಾಗ ಏನು ನಮ್ಗೆ ಮುಖ್ಯವಾಗಿ ಅಲ್ಲಿ ಬೇಕಾಗಿರುವಂತದ್ದು ಯಾವುದೇ ಯಕ್ಷಗಾನ ಇರ್ಬೋದು, ಯಕ್ಷಗಾನದ ಕಥೆ ಇರ್ಬೋದು, ಸೊ ಆ ಮೂಲ ಎಳೆಯನ್ನ ಬಿಟ್ಟು ಕೊಡದೆ ಸೊ ಆ ಒಂದು ದಾರಿನಲ್ಲೇ ಅವರು ಸಮಾಜಕ್ಕೆ ಏನು ಸಂದೇಶವನ್ನ ಕೊಡ್ಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡ್ತಾ ಅದನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಾವು. ಯಾಕಂತ ಹೇಳಿದ್ರೆ ಸೊ ಒಂದು ಕಡೆ ಏನು ಅಂತ ಹೇಳಿದ್ರೆ ಯಕ್ಷಗಾನ ಪ್ರೇಮಿಗಳು, ಯಕ್ಷಾಭಿಮಾನಿಗಳು ಏನಿರ್ತಾರೆ ಅವರ ಅಭಿಮಾನಕ್ಕೆ ಧಕ್ಕೆ ಆಗಬಾರ್ದು, ಕತೆಗೆ ಲೋಪ ಆಗಬಾರ್ದು, ಅದರ ಜೊತೆಗೆ ಸಮಾಜಕ್ಕೆ ಪೂರಕವಾದ ಸಂದೇಶವನ್ನ ಕೊಡಬೇಕು ಅನ್ನುವಂತಹ ಈ ಒಂದು 3 ಅಂಶಗಳು ಖಂಡಿತವಾಗ್ಲೂ ಕಲಾವಿದರ ತಲೆಯಲ್ಲಿ ಇರುತ್ತೆ. ಸೊ ಅದನ್ನು ನೋಡಿ ಅವರು ಬಿಹೇವ್ ಮಾಡ್ತಾ ಒಂದು ಸಮಾಜಕ್ಕೆ ಸಂದೇಶವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಕತೆಗೂ ಪೆಟ್ಟಾಗಬಾರ್ದು ಅಥವಾ ಸಮಾಜಕ್ಕೆ ಸಂದೇಶವನ್ನ ಕೊಡುವ ಬದಲಿ ಕತೆ ಏನು ಹಾಳಾಗಬಾರ್ದು ಅದನ್ನ ಕೂಡ ತಲೆಯಲ್ಲಿರುವಂತಹ ಸಂದರ್ಭದಲ್ಲಿ ಅದನ್ನ ಪ್ರಸ್ತುತಪಡಿಸಿದ ರೀತಿ ಇದೆಯಲ್ಲ, ಒಂದು ಎಚ್ಚರಿಕೆ ಸಂದೇಶವನ್ನ ಕೊಟ್ಟಂತಹ ಒಂದು ವಿಧಾನ ಇದೆಯಲ್ಲ, ತುಂಬಾನೇ ಮೆಚ್ಚಬೇಕಾದಂಥದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಆ ಯಕ್ಷಗಾನದ ಇದರಲ್ಲೇ ಇದನ್ನ ಅಂದ್ರೆ ಒಂದು ಸಂದೇಶವನ್ನ ಕೊಡಬೇಕು ಅನ್ನುವಂಥದ್ದು ಆಗಲ್ಲ, ಅದು ಎಲ್ಲರಿಗೂ ಸಾಧ್ಯತೆ ಇರುವುದಿಲ್ಲ. ಬಟ್ ಆ ಕಲಾವಿದ ಆ ಸಂದರ್ಭವನ್ನ ಉಪಯೋಗಿಸಿಕೊಂಡು ಯಾವ ರೀತಿ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಖಂಡಿತ ಕಾಣಬಹುದು ಅಂತ ಹೇಳ್ಬೋದು. ಒಂದ್ಸಲ ಆ ವಿಡಿಯೋನ ಮತ್ತೆ ಪ್ಲೇ ಮಾಡಿ. ಯಾಕಂತ ಹೇಳಿದಾಗ ಆ ವಿಡಿಯೋಗಳು ಆ ರೀತಿ ರೆಸ್ಪಾನ್ಸ್ ಸಿಕ್ಕಿರುವಂತ ಜನರಿಂದ. ಒಂದ್ ಕಡೆ ಅಲ್ಲಿ ದೆಹಲಿಯ ಒಂದು ಶ್ರದ್ಧಾಳ ಮರ್ಡರ್ ಕೇಸ್ ಏನಿತ್ತು ನೋಡಿ, ಆ ಬಗ್ಗೆ ಅಲ್ಲಿ ಸಂಕ್ಷಿಪ್ತವಾಗಿ ಪ್ರಸ್ತಾಪ ಮಾಡಲಾಗಿದೆ. ಎಸ್, ಡೆಫಿನೆಟ್ಲಿ ಈ ಬಗ್ಗೆ ಜಾಗೃತಿ ಬೇಕು, ಈ ಬಗ್ಗೆ ಮಾಹಿತಿ ಬೇಕೇ ಬೇಕು ಜನರಿಗೆ. ಜಾಗೃತಿ ಇದ್ದಾಗ ಮಾತ್ರ ಅಲ್ಲೊಂದು ಆ ರೀತಿ ಹತ್ಯೆ ನಡೆದಿತ್ತು, ಅಲ್ಲೊಂದು ಆ ರೀತಿ ಆಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ. ತದನಂತರ ಅಲ್ಲಿ ಪ್ರಸ್ತಾಪ ಆಗಿರುವಂತಹ ಸ್ಫೋಟದ ಬಗ್ಗೆ ಉಗ್ರವಾದವನ್ನ ಅವ್ರು ನೇರವಾಗಿ ಖಂಡಿಸಿದ್ದಾರೆ. ಅದು ಅವರುಗಳೆಲ್ಲ ಪ್ರತಿಯೊಬ್ಬ ಪ್ರಜೆ ಖಂಡಿಸಬೇಕು. ಉಗ್ರವಾದ ಏನಿದೆ ಅದನ್ನ ಬೇರು ಸಮೇತ ಕಿತ್ತು ಹಾಕಬೇಕು, ಅದನ್ನ ನಾವು ಎಲ್ಲರೂ ಕೂಡ ಖಂಡಿಸಬೇಕು. ಸೊ ಆ ರೀತಿ ಇದ್ದಾಗ ಆ ಒಂದು ವಿಡಿಯೋವನ್ನ ಮತ್ತೊಮ್ಮೆ ಪ್ಲೇ ಮಾಡಿ. ಎಸ್, ಮುಂದೆ ಎಷ್ಟು ತುಂಡು ಎಲ್ಲೆಲ್ಲಿ ಉಂಟು ಅಂತ ಹುಡುಕಬೇಕಾದಿತ್ತು ಅಯೋಗ್ಯರೇ. ನಮ್ಮ ಉದ್ದೇಶವೇ ಅದು, ನಮ್ಮ ಉದ್ದೇಶವೇ ಅದು. ಯಾವುದು? ಪ್ರಪಂಚವೇ ಆಸುರೀಕರಣ. ಅರ್ಥ ಆಯ್ತಲ್ಲ? ಗೊತ್ತಾಯಿತು. ಆಸುರೀಕರಣ ಅಲ್ಲ, ಆಸುರೀಕರಣ ಮಾಡಬೇಕು ಎನ್ನುವಂತ ಉದ್ದೇಶದಿಂದಲೇ ಇಂಥ ಹೆಣ್ಣು ಮಕ್ಕಳನ್ನು ನಾವು ಹಾರಿಸ್ತಾ ಇರ್ತೇವೆ. ಒಂದು ನೆನಪಿಟ್ಟುಕೋ, ನಮ್ಮ ಉದ್ದೇಶವೇ ಬೇರೆ. ಅಯೋಧ್ಯೆಯ ಧ್ವಜ ಕೋವಿದಾರ ಧ್ವಜ, ಅದರ ಬಣ್ಣ ಕೇಸರಿ. ನಿಮ್ಮ ಆಸುರೀಕರಣವನ್ನು ನಿಲ್ಲಿಸಿ ಸಮಗ್ರ ಭರತ ಖಂಡವನ್ನೇ ಕೇಸರೀಕರಣ ಮಾಡ್ತೇವೆ. ನೀವು ಬಾಯಿಯಲ್ಲಿ ಹೇಳಿ ಪ್ರಯೋಜನ ಇಲ್ಲ. ರಕ್ಕಸರಾದಂತ ನಮ್ಮ ಜನಸಂಖ್ಯೆ ಹೆಚ್ಚಾಗಿ ಆಗಿದೆ. ನಿಮ್ಮದು ಎಲ್ಲಿ ಉಂಟು ಈಗ? ಒಂದು ಹೆರುವುದಕ್ಕೂ ಕೆಲವು ಹೆಣ್ಣು ಮಕ್ಕಳು ತಯಾರಾಗುವುದಿಲ್ಲ. ಅಲ್ಲ, ನಿಮ್ಮಲ್ಲಿ ಹೆತ್ತನ್ನೆಲ್ಲ ಅಲ್ಲಲ್ಲಿ ಸ್ಫೋಟಕ್ಕೆ ಇಡ್ತಾ ಇದ್ದಾರೆ. ಏನು ಪ್ರಯೋಜನ? ಒಂದು ಹೆತ್ತರೂ ಕೂಡ ಸರಿಯಾಗಿ ಮೊಲೆ ಹಾಲು ಕೊಡುವುದಕ್ಕೂ ಮನಸ್ಸು ಮಾಡುವುದಿಲ್ಲ. ಸೌಂದರ್ಯ
ಸಾಮ್ರಾಜ್ಯ ಮಾಡುವುದಕ್ಕೆ ಬಂದವ ಸಾಮಾನ್ಯ ಅಂತ ಭಾವಿಸಬೇಡ. ಏನು? ವರ್ತಮಾನ ಕಾಲದ ಭೂಪತಿಯ ಮಗ ನರೇಂದ್ರ. ನನ್ನ ಮುಖದಿಂದ ನೋಡುದು ಇನ್ನು ನೀನು ಸ್ವಲ್ಪ ಜಾಗ್ರತೆ ಮಾಡು. ಯಾಕೆ? ಎಸ್, ಇದು ದೃಶ್ಯಾವಳಿ ಯಕ್ಷಗಾನದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಇತ್ತೀಚೆಗೆ ನಡೆದಿರುವಂತಹ ಒಂದು ಯಕ್ಷಗಾನ ಪ್ರಸಂಗ, ಜೊತೆಗೆ ಅಲ್ಲಿ ಬಹುಶಃ ನಮ್ಮ ದೇಶದ ಪ್ರತಿಷ್ಠಿತ ಹುದ್ದೆಯಲ್ಲಿರುವಂತಹ ಪ್ರಮುಖರ ವ್ಯಕ್ತಿಯ ಹೆಸರನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಎಲ್ಲೂ ಕೂಡ ಡೈರೆಕ್ಟ್ ಆಗಿ ಅನ್ನುವಂಥದ್ದಿಲ್ಲ, ಇಂಡೈರೆಕ್ಟ್ ಆಗಿ. ಇದು ಒಂದು ಕಲೆ, ಒಂದು ಮಾಧ್ಯಮ ಅಂತ ಬಂದಾಗ ಆ ಒಂದು ಕಲೆಯ ಒಂದು ಬೆಲೆ ಏನಿದೆ ಅದನ್ನು ಉಳಿಸಿಕೊಂಡು ಮಾಡಿರುವಂತಹ ಒಂದು ಜಾಗೃತಿಗೆ, ಉಳಿಸಿಕೊಂಡು ಮಾಡಿರುವಂತಹ ಒಂದು ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮ. ಸೊ ಹಾಗಾಗಿ ಯಾರಿಗೂ ಕೂಡ ನೋವಾಗಬಾರ್ದು ಅನ್ನುವಂಥದ್ದು ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಸೊ ಹಾಗಾಗಿ ಈ ಒಂದು ಜಾಗೃತಿಯನ್ನು ಯಕ್ಷಗಾನ ಕಲಾವಿದರು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ ಪ್ರಸಕ್ತ ಕಾಲಘಟ್ಟಕ್ಕೆ ಅನುಗುಣವಾಗಿ. ಅಟ್ ದ ಸೇಮ್ ಟೈಮ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ನಮ್ಮ ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟ ಏನು ನಡೆದಿತ್ತು, ಆ ಒಂದು ವಿಚಾರದ ಬಗ್ಗೆಯೂ ಕೂಡ ಹಾಸ್ಯಾಸ್ಪದವಾಗಿ ವಿಡಂಬನೆಯ ಮೂಲಕ ಪ್ರಸಿದ್ಧ ಯಕ್ಷಗಾನ ಹಾಸ್ಯ ಕಲಾವಿದರೊಬ್ಬರು ಆ ಬಗ್ಗೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ವಿಡಿಯೋ ಯಾವ ರೀತಿ ಇದೆ ಅದರ ಬಗ್ಗೆಯೂ ಕೂಡ ನೋಡ್ಕೊಂಡು. ಬಪ್ಪನಾಡು ಮೇಳದ ಈ ವರ್ಷದ ಕಲಾ ಕಾಣಿಕೆ. ಭಂಡಾರ ಚಾವಡಿಯಲ್ಲಿ ಕೋಡಪದವು ಹಾಸ್ಯದ ಹೊನಲು. ಮಂಗಳೂರಿನಲ್ಲಿ ಸ್ಫೋಟಗೊಂಡ ಕುಕ್ಕರ್ ಬಾಂಬ್ ಇದೀಗ ಯಕ್ಷಗಾನದಲ್ಲೂ ಹಾಸ್ಯ ರೂಪದಲ್ಲಿ ಸುದ್ದಿಯಾಗಿದೆ. ಅಲ್ಲದೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಬಪ್ಪನಾಡು ಮೇಳದ ಈ ವರ್ಷದ ಭಂಡಾರದ ಚಾವಡಿ ಪ್ರಸಂಗದಲ್ಲಿ ಕೊಡಪದವು ದಿನೇಶ್ ಮತ್ತು ನಂದಿಕೂರು ರಾಮಕೃಷ್ಣ ಅವರ ಸಂಭಾಷಣೆಯಲ್ಲಿ ಪ್ರೇಕ್ಷಕರು ಮಾತ್ರ ನಕ್ಕು ನಕ್ಕು ಸುಸ್ತಾಗಿದ್ದಾರೆ. ರಂಗಸ್ಥಳದಲ್ಲೂ ಕುಕ್ಕರ್ ಬಾಂಬ್ ಸ್ಫೋಟದ ಹಾಸ್ಯ. ಕೊಡಪದವು ದಿನೇಶ್ ಅವರು ತನ್ನ ಚೀಲದಿಂದ ಒಂದೊಂದೇ ಬಟ್ಟೆಗಳನ್ನ ಹೊರತೆಗೆದು ನಂತರ ಕುಕ್ಕರ್ ತೆಗೆಯುವಾಗ ನಂದಿಕೂರು ರಾಮಕೃಷ್ಣ ಅವರು ಹೆದರಿ ಓಡುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕೊಡಪದವು ದಿನೇಶ್ ಖ್ಯಾತ ಹಾಸ್ಯಗಾರರಲ್ಲಿ ಒಬ್ಬರಾಗಿದ್ದು ಪ್ರತಿ ವರ್ಷ ವಿಭಿನ್ನ ಹಾಸ್ಯಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ.
ಇದು ಪ್ರಸಿದ್ಧ ಬಪ್ಪನಾಡು ಮೇಳದ ಕಲಾವಿದರ ಒಂದು ಹಾಸ್ಯದ ತುಣುಕು. ಯಾವ ರೀತಿ ಅಂತ ಹೇಳಿದ್ರೆ, ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟದ ವಿಚಾರವಾಗಿ ಪ್ರಸಿದ್ಧ ಹಾಸ್ಯ ಕಲಾವಿದರು ಮಾಡಿರುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ದೃಶ್ಯಾವಳಿ ತಾವು ನೋಡ್ಕೊಂಡು ಬಂದ್ರಿ. ಕುಕ್ಕರನ್ನು ತೆಗೆದಾಗ ಅಲ್ಲಿರುವಂತಹ ಸಹ ಕಲಾವಿದರು ಅಲ್ಲಿಂದ ಹೆದರಿ ಓಡಿ ಹೋಗುವಂಥ ಎಲ್ಲೋ ಸ್ಫೋಟ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈ ಬಗ್ಗೆ ಮಾಹಿತಿ ನಮ್ಮ ಅಂಜನಾ ಅವರು ಕೊಡ್ತಾರೆ. ಯಾಕಂದರೆ ನನ್ನ ಸಹೋದ್ಯೋಗಿ ಇವರು ಕೂಡ ಯಕ್ಷಗಾನ ಕಲಾವಿದರು, ಹವ್ಯಾಸಿ ಯಕ್ಷಗಾನ ಕಲಾವಿದರು. ಸೊ ಹಾಗಾಗಿ ಈ ಬಗ್ಗೆ ಮಾಹಿತಿ ಗೊತ್ತಿದೆ. ಯಾರು ಈ ಕಲಾವಿದರು, ಜೊತೆಗೆ ಯಾವ ರೀತಿ ಆಗಿತ್ತು ತಮ್ಮ ಒಂದು ಒಪಿನಿಯನ್? ಖಂಡಿತವಾಗ್ಲೂ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ಅವರ ಹೆಸರು ಗೊತ್ತಿಲ್ಲ ಅಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರಸಿದ್ಧ ಹಾಸ್ಯಗಾರ ದಿನೇಶ್ ಕೊಡಪದವು ಅವರು ಪ್ರತಿಯೊಂದು ಸಂದರ್ಭಗಳಲ್ಲೂ ಕೂಡ ಅವರು ವೇಷವನ್ನ ಏನ್ ಮಾಡ್ತಾರೋ, ಸೊ ಆ ವೇಷದಲ್ಲಿ ಏನಾದ್ರೂ ಒಂದು ಸಂದೇಶಗಳನ್ನ ಕೊಡ್ತಾ ಬರ್ತಿರ್ತಾರೆ. ಸೊ ಹಿಂದೆ ಕೆಲವು ಅವರು ಸಂದೇಶಗಳನ್ನ ಕೊಟ್ಟಿದ್ದಾರೆ. ಸೊ ಪ್ರಸ್ತುತ ಏನು ಅಂತ ಹೇಳಿದ್ರೆ, ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟ ಏನಿದೆ, ಸೊ ಅದ್ರ ಬಗ್ಗೆ ಒಂದು ಅವರು ಹಾಸ್ಯವನ್ನ ಹೇಗೆ ಇದು ಮಾಡ್ಬೋದು ಅಂತ ತೋರಿಸಿಕೊಟ್ಟಿದ್ದಾರೆ. ಸೊ ಇನ್ನು ನೋಡ್ತಿರ್ಬೋದು, ಪ್ರತಿಯೊಂದು ಕೂಡ ಆ ಬಟ್ಟೆಗಳನ್ನ ತೆಗಿತಾ ಸೊ ಕೊನೆಗೆ ಅವರು ಕುಕ್ಕರ್ ಅನ್ನ ತೆಗಿತಾರೆ. ಬಟ್ ಅಲ್ಲಿ ನೋಡಿ, ಕುಕ್ಕರ್ ಅಂತ ಹೇಳಿದ್ರೆ ಅಲ್ಲಿ ಕನ್ನಡ ನಾರ್ಮಲಿ ಕನ್ನಡ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಮಿಕ್ಸ್ ಅಪ್ ಆಗ್ಲಿಕ್ಕಿಲ್ಲ. ಸೊ ನ್ಯಾಚುರಲ್ ಆಗಿ ಅದು ಶುದ್ಧ ಕನ್ನಡವಾಗಿರ್ಬೇಕು. ಸೊ ಆ ಕನ್ನಡವನ್ನು ಉಪಯೋಗಿಸಿಕೊಂಡು ಅಲ್ಲಿ ಬಾಜನ ಅನ್ನುವಂತ ಹೇಳಿ ಹೆಸರನ್ನ ತೆಗಿತಾರೆ. ಸೊ ಅದ್ರ ಜೊತೆಗೆ ಅವರು ಆ ಸ್ಟೇಜ್ಗೆ ಬರಬೇಕು ಅಂದ್ರೂ ಕೂಡ ಎಷ್ಟೊಂದು ಕಲಾವಿದರ ಒಂದು ಮಾತುಕತೆ ಆಗಿರುತ್ತೆ ಅಂತ ನೀವೇ ಗಮನಿಸಬಹುದು. ಯಾಕಂತ ಹೇಳಿದ್ರೆ, ಸೊ ನಾವು ಚೌಕಿಯ ಒಳಗಡೆ ಯಾವ ರೀತಿ ಇರ್ತೇವೆ ಅಂತ ಹೇಳಿದ್ರೆ ಫ್ರೆಂಡ್ಲಿ ಆಗಿರ್ತೇವೆ, ಏನು ಮಾತು ಹಂಗೆ ಸಾಮಾನ್ಯವಾಗಿ ಇವಾಗ ನಾವು ಸ್ಕ್ರೀನ್ ಬಿಟ್ಟರೆ ಹೆಂಗ್ ಮಾತಾಡ್ತೀವಿ, ಸೊ ಆ ರೀತಿನೇ ಅಲ್ಲಿ ಕಲಾವಿದರು ಇರ್ತಾರೆ. ಸೊ ಒಂದು ಸ್ಟೇಜ್ ಮೇಲೆ ಬಂದಾಗ ಅವನ ಪ್ರತಿಕ್ರಿಯೆಗೆ ತಕ್ಕ ಇವ ರಿಯಾಕ್ಷನ್ ಕೊಡಬೇಕು ಅಂತ ಹೇಳಿದ್ರೆ, ಸೊ ಯಾವ ರೀತಿ ಇರುತ್ತೆ ಅಂತ ಅನ್ಕೊಳ್ಳಿ. ಅಂದ್ರೆ ನೋಡುಗರಿಗೆ ಹಾಸ್ಯದ ತರ ಕೂಡ ಕಾಣಬೇಕು, ಅದು ಸಮಾಜಕ್ಕೆ ಸಂದೇಶವನ್ನು ಕೂಡ ಕೊಡಬೇಕು. ಯಾಕಂದ್ರೆ ಅವರಿಗೆ ನೋಡುವಂತ ಪ್ರೇಕ್ಷಕರಿಗೆ ಮಾತ್ರ ಸಂದೇಶ ಅಲ್ಲ. ಸೊ ಮುಂದಿನ ದಿನಗಳಲ್ಲಿ ಹೇಗೆ ಯಾವ ರೀತಿ ಅನಾಹುತಗಳು ಆಗ್ಬಹುದು ಅನ್ನುವಂಥದ್ದು ನಾವು ಇದು ಮಾಡ್ಲಿಕ್ಕಾಗಲ್ಲ, ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ. ಸೊ ಈ ನಿಟ್ಟಿನಲ್ಲಿ ಪೊಲೀಸರಿಗಿರ್ಬೋದು ಅಥವಾ ಬೇರೆ ಬೇರೆ ಅಧಿಕಾರಿಗಳಿಗಿರ್ಬೋದು ಯಾವ ರೀತಿ ಜಾಗ್ರತೆಯನ್ನು ವಹಿಸ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಇವಾಗ ಸ್ಫೋಟಕ ಅನ್ನೋದು ಕುಕ್ಕರ್ನಲ್ಲಿ ಇಟ್ಟಿದ್ದಾರೆ. ಸೊ ಮತ್ತೊಂದು ದಿವಸ ಇನ್ನೊಂದು ಯಾವುದೆಲ್ಲ ಇಡ್ಬೋದು ಅಲ್ವಾ. ಸೊ ಹೀಗೆ ಸಮಾಜವನ್ನ ಪದೇ ಪದೇ ಕಲೆಯನ್ನ ಉಳಿಸುವ ಮುಖಾಂತರ ಯಾವ ರೀತಿ ನಾವು ಜಾಗೃತಿಯನ್ನ ಮೂಡಿಸಬಹುದು ಅನ್ನುವಂಥದ್ದನ್ನ ಕಲಾವಿದರು ಮಾಡ್ಕೊಂಡು ಬರ್ತಿದ್ದಾರೆ. ಇವರು ದಿನೇಶ್ ಕೊಡಬ ಏನು ಅಂತ ಹೇಳಿದ್ರೆ ಅವರು ಕೂಡ ತುಂಬಾ ಹಾಸ್ಯ ಕಲಾವಿದರು, ಬಹಳಷ್ಟು ಹೆಮ್ಮೆಯ ಕಲಾವಿದರು. ಕೊಡಪದವರು ಬಹಳಷ್ಟು ಅಭಿಮಾನಿಗಳು ಕೂಡ ತುಂಬಾ ಇದ್ದಾರೆ. ಕೊಡಪದವರವರ ಯಕ್ಷಗಾನದಲ್ಲಿ ಈ ರೀತಿಯ ಪ್ರಸಂಗಗಳು ಅಂದ್ರೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಇದು ಮೊದಲಲ್ಲ, ಇದಕ್ಕಿಂತ ಮುಂಚೆ ಕೂಡ ಜಾಸ್ತಿ ಮಾಡಿದ್ದಾರೆ. ಸೊ ಯಾಕೆ ಅವರೇ ಆಯ್ಕೆ ಮಾಡ್ಕೊಳ್ತಾರ, ಹೇಗೆ ಏನ್ ಕತೆ? ತಾವು ಗೊತ್ತಿರುವಂತದ್ದು ಹವ್ಯಾಸಿ ಯಕ್ಷಗಾನ ಕಲಾವಿದರು, ಹಾಗಾಗಿ ಇಲ್ಲ ಅವ್ರೇನು ಅಂತ ಹೇಳಿದ್ರೆ ಇವಾಗ ಏನಾದ್ರೂ ಒಂದು ನಾವು ಸಂದೇಶವನ್ನ ಕೊಡ್ಬೇಕು ಅಂದಾಗ, ಇವಾಗ ದಿನೇಶ್ ಕೊಡಪದವರು ನಾವು ಗಮನಿಸ್ತಾ ಬಂದ ಹಾಗೆ ಅವರ ಯಕ್ಷಗಾನಗಳನ್ನ ನೋಡ್ತಿರ್ಬೋದು ಅಥವಾ ಅವರ ವಿಡಿಯೋಸ್ಗಳು ಇರ್ಬೋದು. ಇವಾಗ ಯೂಟ್ಯೂಬ್ಗೆ ಹೋದ್ರೆ ಅವರ ವಿಡಿಯೋಸ್ ಆಲ್ಮೋಸ್ಟ್ ಸಿಗುತ್ತೆ. ಅದ್ರ ಜೊತೆಗೆ ಅವರ ಬಳಗ ಕೂಡ ಅದೇ ರೀತಿ ಇದೆ, ತುಂಬಾ ಫ್ಯಾನ್ ಫಾಲೋವರ್ಸ್ ಅವರಿಗಿದ್ದಾರೆ. ಸೊ ಅವರು ಕೊಡುವಂತ ಸಂದೇಶಗಳಾಗಿರ್ಬೋದು, ಅದು ಅಂದ್ರೆ ಅವ್ರ ಪ್ರಸಂಗ ಏನಂತ ಅವರು ಜಾಸ್ತಿಯಾಗಿ ಈಗ ಬಪ್ಪನಾಡು ಮೇಳಕ್ಕೆ ಬಂದ್ರೆ ನಾವು ಜಾಸ್ತಿಯಾಗಿ ಅವ್ರು ಆಡುವಂಥದ್ದು ಸಾಮಾಜಿಕ ಎಳೆಯನ್ನ ಇಟ್ಕೊಂಡು ಅವ್ರು ಮಾಡಿರ್ತಾರೆ. ಸೊ ಇಂತಹ ಒಂದು ಪ್ರಸಂಗಗಳನ್ನ ಅವರು ಇಟ್ಟಾಗಿ ಬನತ ಬಂಗಾರ ಇರ್ಬೋದು, ಹಲವಾರು ಪ್ರಸಂಗಗಳನ್ನ ಅವರು ಆಡಿದ್ದಾರೆ. ಸೊ ಅದರಲ್ಲಿ ಏನು ಅಂತ ಹೇಳಿದ್ರೆ, ಇಂತಹ ಒಂದು ಯಾವ್ದಾದ್ರು ಸಂದೇಶಗಳು ಕೊಡುವಂಥದ್ದು ಇದ್ರೆ ಸೊ ಅದನ್ನ ಅವರು ಮಾಡುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಪ್ರತಿಯೊಂದು ಪ್ರಸಂಗದಲ್ಲೂ ಕೂಡ. ಅದು ಕೆಲವೊಬ್ಬರಿಗೆ ಇಷ್ಟ ಆಗದೆ ಇರ್ಬೋದು, ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು. ಯಾಕಂತ ಹೇಳಿದ್ರೆ ಒಬ್ರು ಅದನ್ನ ಪರವಾಗಿ ಮಾತಾಡಿದ್ರೆ ಇನ್ನೊಬ್ರು ನೆಗೆಟಿವ್ ಆಗಿ ಮಾತಾಡೋರು ಇದ್ದೇ ಇರ್ತಾರೆ. ಸೊ ಏನು ಮಾಡ್ಲಿಕ್ಕೆ ಆಗಲ್ಲ. ಅದ್ರಲ್ಲಿ ನಾವೇನು ಅಂತ ಹೇಳಿದ್ರೆ ಒಳ್ಳೆಯ ಸಂದೇಶಗಳು ಏನಿದೆ ಅದನ್ನ ನಾವು ತಗೋಬೇಕು. ಇವಾಗ ಕುಕ್ಕರ್ ಅನ್ನುವಂಥದ್ದು ನಾವು ನೋಡ್ತಿದೀವಲ್ಲ, ಸೊ ಆ ಒಂದು ಸಂದೇಶವನ್ನು ನಾವು ಯಾವ ರೀತಿ ತಗೋಬಹುದು ಅಂತ ಹೇಳಿದ್ರೆ, ಸೊ ಮುಂದೆ ಯಾವ ರೀತಿ ನಾವು ಅನಾಹುತಗಳು ಆಗ್ಬಾರ್ದು, ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬಹುದು ಅಂತ ಹೇಳ್ಕೊಂಡು, ಇವಾಗ ಎಲ್ಲಿ ನಾನು ಅವಾಗಲೇ ಹೇಳ್ತಿದ್ದಾಗೆ ಎಲ್ಲಿ ಹೇಗೆ ಏನು ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ಇಂಥ ಒಂದು ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಭದ್ರತೆಯನ್ನ ಮಾಡಬಹುದು, ಯಾವ ರೀತಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಬಹುದು ಅನ್ನುವಂಥದ್ದನ್ನ ದಿನೇಶ್ ಕೊಡಪದವು ತಮ್ಮ ಹಾಸ್ಯದ ಒಂದು ಚೌಕಟ್ಟು ಏನಿದೆ ಅದರಲ್ಲಿ ಅವರು ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಒಂದು ಘಟನೆಗೆ ಅದು ಆ ಒಂದು ಸನ್ನಿವೇಶಕ್ಕೆ ಅದು ಪ್ರಸ್ತುತವೋ ಅಥವಾ ಅಪ್ರಸ್ತುತವೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ಆದ್ರೆ ಆ ಪ್ರಸಂಗದ ಎಳೆಯಲ್ಲಿ ಅದನ್ನ ಯಾವ ರೀತಿ ಒಂದು ಭಾಷೆ ಕೂಡ ನೀವು ಗಮನಿಸಿ ಅದರಲ್ಲಿ. ಯಾಕಂತ ಹೇಳಿದ್ರೆ ಭಾಜನ ಅಂತ ಹೇಳುದು ಪಾತ್ರೆ ಅಂತ ಹೇಳ್ಕೊಂಡು ಅವರಿಗೆ ಇಂಗ್ಲಿಷ್ ವರ್ಡ್ ಅನ್ನ ಯೂಸ್ ಮಾಡ್ಬೋದಿತ್ತು, ಬಟ್ ಮಾಡಿದ್ರೆ ಯಕ್ಷಗಾನಕ್ಕೆ ಅಪಚಾರ ಆಗುತ್ತೆ ಅನ್ನುವಂತ ಒಂದು ಏನವರು ಯೋಚನೆ ಇಟ್ಕೊಳ್ತಾರೆ. ಸೊ ಆ ಒಂದು ಯೋಚನೆ ಇಟ್ಕೊಂಡು ಭಾಜನ ಅನ್ನುವ ಪದವನ್ನು ಯೂಸ್ ಮಾಡ್ತಾರೆ. ಸೊ ಅದರ ಮುಖಾಂತರ ನಮ್ಮ ಸಮಾಜದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲವನ್ನು ನಾವು ಅವಾಗಲೇ ಹೇಳ್ತಿದ್ದಾಗೆ
ಹೇಳಿಕಾಗಲ್ಲ ಪದೇ ಪದೇ ಇದಾಗ್ತಿದೆ ಅಂತ ಹೇಳಿ. Indirectly, ಹೌದು. ಸೊ ಇಂಡೈರೆಕ್ಟ್ ಆಗಿ ಜನರಿಗೆ ಮೆಸೇಜ್ ಅನ್ನ ಪಾಸ್ ಮಾಡುವಂತ ಕೆಲಸವನ್ನ ದಿನೇಶ್ ಕೊಡಪದವು ಅವ್ರು ಮಾಡ್ತಾ ಇದ್ರೆ, ಕೆಲವೊಂದು ಅದಕ್ಕೆ ಅಪಸ್ವರಗಳು ಬಂದಿರಬಹುದು. ಯಾಕಂತ ಹೇಳಿದ್ರೆ ಯಕ್ಷಗಾನದಲ್ಲಿ ಇದೆಲ್ಲ ಯೂಸ್ ಮಾಡ್ಲಿಕ್ಕೆ ಆಗುತ್ತಾ ಅನ್ನುವಂತಹ ಮಾತುಗಳು ಕೂಡ ಬರುತ್ತೆ ಸಾಮಾನ್ಯವಾಗಿ. ಆದ್ರೆ ಅವ್ರೇನು ಅಂತ ಹೇಳಿದ್ರೆ ಈಗ ಸಮಾಜದಲ್ಲಿ ಏನಿದೆ ಅದು ಕೂಡ ಒಂದು ರೀತಿಯ ಸಂದೇಶ. ನಾವು ಈ ಹಿಂದೆ ಏನು ವಿಡಿಯೋವನ್ನ ನೋಡಿದ್ದೇವೋ ಸೊ ಅದೇ ರೀತಿಯ ಒಂದು ಸಂದೇಶ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವಾಗ ಅಪಾಯ ಅನ್ನುವಂಥದ್ದು ಯಾವ ರೀತಿ ನಮ್ಮ ಎದುರುಗಡೆ ಬರುತ್ತೆ, ಸೊ ಏನಾಗುತ್ತೆ ಸೊ ಗೊತ್ತಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ದಿನೇಶ್ ಕೊಡಪದು ಅವರ ಒಂದು ಹಾಸ್ಯ ಖಂಡಿತವಾಗ್ಲೂ ಈ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವಂತ ನಿಟ್ಟಿನಲ್ಲಿ ಒಂದು ಫಲಪ್ರದವಾಗಿದೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಓಕೆ, ದಿನೇಶ್ ಕೊಡಪದವರು ಬಹಳಷ್ಟು ಹೆಮ್ಮೆಯ ಕಲಾವಿದರು, ಯಕ್ಷಗಾನ ಕಂಡಂತಹ, ಜೊತೆಗೆ ಅವರ ಈ ಹಾಸ್ಯದ ರೀತಿ ಜೊತೆಗೆ ಸಾಮಾಜಿಕವಾಗಿರುವಂತಹ ಬೆಳಕು ಚೆಲ್ಲುವಂತಹ ಇಂತಹ ಒಂದು ಪ್ರಕ್ರಿಯೆಗಳು ಬಹಳಷ್ಟು ಬಾರಿ ಟೀಕೆಗಳಿಗೂ ಕೂಡ ಇದೆ, ನೋ ಡೌಟ್ ಆ ವಿಚಾರಗಳಲ್ಲಿ. ಆದ್ರೆ ಏನೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಅಂದ್ರೆ ಜನರು ಕೂಡ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಬೆಳಕು ಚೆಲ್ಲಿದಾಗ ಬಹಳಷ್ಟು ಸಂತೃಪ್ತರಾಗ್ತಾರೆ, ಜೊತೆಗೆ ಅದಕ್ಕೆ ರಿಯಾಕ್ಷನ್ ಆನ್ ದ ಸ್ಪಾಟ್ ಕೊಡುವಂಥದ್ದು. ಸೊ ಹಾಗಾಗಿ ಜೊತೆಗೆ ಇನ್ನು ಮುಂದಕ್ಕೆ ನಾನು ಜನರ ಅಭಿಪ್ರಾಯಗಳನ್ನು ಕೂಡ ನಾನು ಸ್ವೀಕಾರ ಮಾಡ್ತೀನಿ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ. ನಾವು ಬೇಲೂರು ಹಳೆಬೀಡಿದೆಯಲ್ಲ, ಅಲ್ಲಿಂದ ಮಾತಾಡ್ತಿದ್ದೀವಿ. ನಮಸ್ತೆ ಸರ್, ಮಾತಾಡಿ ಸರ್. ಹಲೋ. ಹಲೋ ಸರ್, ಕೇಳ್ತಾ ಇದೆಯಾ ಸರ್? ಕೇಳ್ತಿದೆ. ಎಸ್ ಸರ್, ಮಾತಾಡಿ ಸರ್. ನಾವು ನಮ್ಮ ಕುಡ್ಲಾಗೆ ತುಂಬಾ ಸರಿ ಕಾಲ್ ಮಾಡಿದ್ದೀವಿ. ಇದು ಈಗ ನೀವು ಬಪ್ಪನಾಡು ಮೇಳದ್ದು ಕೊಡಪದ ಹಾಸ್ಯ ತೋರಿಸ್ತಿದ್ರಿ, ತುಂಬಾ ಚೆನ್ನಾಗಿದೆ. ಅದೇ ಸಂದೇಶ ಮುಟ್ಟಿಸುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ಓಕೆ. ಆದ್ರೆ ತುಂಬಾನೇ ಆತರ ಹೊರಗಡೆನೂ ಬರೋದಲ್ಲ, ಒಂದು ಚೌಕಟ್ಟಿನ ಒಳಗಡೆ ಇರಬೇಕು. ಆದ್ರೆ ಇದು ಅವರು ಪ್ರತಿ ವರ್ಷನೂ ಯಾವ್ದಾದ್ರು ಒಂದು ತರ ವಿಭಿನ್ನ ರೀತಿಯಲ್ಲಿ ತೋರಿಸ್ಬಿಟ್ಟು ಜನಕ್ಕೆ ಹೊಸ ಹೊಸ ಸಂದೇಶ ತಿಳಿಸ್ತಿದ್ದಾರೆ. ಆದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಹೊಸ ಪ್ರಸಂಗ ಅಂತ ಕಾಣುತ್ತೆ ಈ ವರ್ಷದ ತಿರುಗಾಟದ ಮೇಳದಲ್ಲಿ. ನಾವು ಇದು ಘಟ್ಟದ ಮೇಲೆ ಇರೋದು, ನಾವು ಬೇಲೂರು ಅವರ. ಹೌದೌದು. 2 ಸಲ ನಾವು ಅವ್ರಿಗೆ ವಿನೋದ್ ಕುಮಾರ್ಗೆ ನಾವು 2 ಸಲ ಪ್ರಸಂಗನ ಇಲ್ಲಿ ಕೊಟ್ಟಿದೀವಿ, 2 ಮೇಳನ ಕೊಟ್ಟಿದೀವಿ. ಈ ರೀತಿಯ ಒಂದು ಬೆಳವಣಿಗೆ ಏನ್ ಹೇಳ್ತೀರಾ ಸರ್ ತಾವು? ತಮ್ಗೆ ಹೇಗೆ? ಇಲ್ಲ, ಈಗ ಈಗಿನ ಜನರೇಷನ್ ಗೆ ತಕ್ಕ ಮಾಡ್ತಿದ್ದಾರೆ ಸರ್. ಹಳೆಯದನ್ನೇ ನಾವು ನೋಡ್ತಾ ಇದ್ರೆ ಅದು ಯಾರು ಅಷ್ಟು ಚಪ್ಪಳೆ ತಟ್ಟೋದಿಲ್ಲ. ಯಾಕೆ ಎಲ್ಲ ಡೈಲಾಗ್ಗಳು ಮುಗಿದೋಗಿದೆ, ಅವಾಗಿಂದನೂ ಬಂದಿದೆ. ಯಾವ ನಿಜಾರ್ ಅಣ್ಣಪ್ಪ ಅವರು ಇದ್ದಾಗ್ಲೂ ಬಂದಿದೆ. ಅಲ್ಲಿಂದ ಬಂದು ಈಗ ಈಗಿನ ಜನರೇಷನ್ ಯಾವ ತರ ಬೇಕೋ ಆ ತರ ಮಾಡ್ತಿದ್ದಾರೆ. ಅವರಿಗೆ ನಾವು ಎಂಕರೇಜ್ ಮಾಡ್ಬೇಕು. ಅವ್ರನ್ನ ಯಾವ್ದೋ ಒಂದು ಇದಕ್ಕೆ ಸಿಗಾಕ್ಸ್ಬಿಟ್ಟು ಅವ್ರಿಗೆ ನಾವು ಲೋಪದೋಷ ಬರುವಾಗೆ ಮಾಡಬಾರ್ದು. ಏನಾದ್ರು ಹಾಗೆ ಇದ್ರೆ ಅವ್ರ ಚೌಕಿಯಲ್ಲಿ, ಅವ್ರ ಚೌಕಟ್ಟಿನಲ್ಲಿ ಅವ್ರು ಸರಿ ಮಾಡ್ಕೊಳ್ಬೇಕು. ಬೇಡಪ್ಪ ಇದು ಮಾಡಿದ್ರೆ ಜನ ಬೇಜಾರು ಮಾಡ್ಕೊಳ್ತಾರೆ ಅಂತ ಹಿರಿಯ ಕಲಾವಿದ ಅವ್ರಿಗೆ ಹೇಳ್ಬೇಕು ಹೊರತು ನಾವು ಪ್ರೇಕ್ಷಕರಿಗಾಗಿ ಅವ್ರನ್ನ ದೂರಿದ್ರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಮುಂದೆ ಅವರು ಏನು ಒಂದು ಹೊಸ ಪ್ರಯೋಗಗಳು ಮಾಡಕ್ಕೆ ಅವ್ರಿಗೆ ಆಸಕ್ತಿ ಬರೋದಿಲ್ಲ. ಕಲಾ ಪ್ರಯೋಗ, ಈ ರೀತಿಯ ಪ್ರಯೋಗಗಳು ಆಗ್ಬೇಕಂತ ಹೇಳ್ತೀರಿ ಹಾಗಾದ್ರೆ? ಹೌದೌದು, ಪ್ರಯೋಗಗಳು ಆಗ್ಬೇಕು ಸರ್. ಹೊಸದು ಮಾಡ್ತಿರ್ಬೇಕು. ಈಗೇನಲ್ಲ, ಈಗ ಕುಕ್ಕರ್ ಬಾಂಸ್ಫೋಟ ನಾವು ಯಾವ್ದು ಧರ್ಮದ ಬಗ್ಗೆ ಈ ತರ ಹೊಸದೊಂದು ಸಂದೇಶನ ಪ್ರತಿ ಜನರಿಗೆ ತಿಳಿಸಿದ್ರೆ, ಇದು ಯಕ್ಷಗಾನದಲ್ಲ ಪ್ರತಿ ಈ ತರ ಜಾನಪದ ಕ್ರೀಡೆಯಲ್ಲಿ ಬರ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ನಿತಿನ್ ಬಿ ಸಾಲ್ಯನ್ ಹಾಗೂ ಅಂಜನ್ ಕೆ ಸುಂದರ್. ನನ್ನ ಹೆಸರು ಮಂಜುವರ್ಣ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ. ಇದಂದ್ರೆ ಅವರು ಈ ಒಂದು ಬೆಳವಣಿಗೆಯನ್ನ ಸ್ವಾಗತ ಮಾಡ್ತಾರೆ. ಅಂದ್ರೆ ಒಳ್ಳೆಯ ಬೆಳವಣಿಗೆ ಆಗ್ಲಿ ಅನ್ನುತ್ತೆ. ಯಾಕಂದ್ರೆ ಈ ಹಿಂದೆಯೂ ಕೂಡ ಯಕ್ಷಗಾನದಲ್ಲಿ ಬಹಳಷ್ಟು ವಿಚಾರಗಳನ್ನ, ಡೈಲಾಗ್ಗಳನ್ನ ಹೇಳಿ ಮುಗಿಸಿ ಆಗಿದೆ. ಸೊ ಹಾಗಾಗಿ ಹೊಸತನ ಬೇಕು ಅನ್ನುವಂಥದ್ದು. ಅಟ್ ದ ಸೇಮ್ ಟೈಮ್ ಏನು ನಮ್ಮ ಒಂದು ಚೌಕಟ್ಟು ಏನಿದೆ, ಯಕ್ಷಗಾನದ ಚೌಕಟ್ಟು, ಆ ಚೌಕಟ್ಟನ್ನ ಬಿಟ್ಟು ಹೋಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿರುವಂತಹ ಮಾತುಗಳು. ಸೊ ಇದೆ ಈ ಚೌಕಟ್ಟು. ಇವಾಗ ನಾವು ಹೇಳ್ತಿದ್ದಾಗೆ ಆಲ್ಮೋಸ್ಟ್ ಕಲಾವಿದರು ಇವಾಗ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಕ್ಷಗಾನದ ಚೌಕಟ್ಟನ್ನು ಮೀರಿ ಹೋಗ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇವಾಗ ನಮ್ಮ ಹತ್ರ, ಇವಾಗ ನಾವು ಹಿರಿಯರ ಹತ್ರ ಯಾರ ಹತ್ರ ಕೇಳಿದ್ರು ಕೂಡ ಸೊ ಅವರು ಹೇಳುವಂತ ಮಾತು ಇದೆ. ಅಂದ್ರೆ ಇವಾಗ ಆಲ್ಮೋಸ್ಟ್ ಯಕ್ಷಗಾನದ ಒಂದು ಚೌಕಟ್ಟು ಏನಿದೆ, ಯಕ್ಷಗಾನ ಅನ್ನುವಂಥದ್ದು ಅದಕ್ಕೊಂದು ಈಗ ಚೌಕಿ ಪೂಜೆ ಇರ್ಬೋದು, ಅಥವಾ ಯಕ್ಷಗಾನ ರಂಗಕ್ಕೆ ಹೊಡುವಂತ ಮುಂಚೆ ದೇವರಿಗೆ ಕೈ ಮುಗಿದು ಬರುವಂತದ್ದು ಇರ್ಬೋದು, ತುಂಬಾನೇ ಇದಿದೆ. ಸೊ ಅದೇ ಯಾವುದು ಕೂಡ ಯಕ್ಷಗಾನ ರಂಗಕ್ಕೆ ಬಂದ ಮೇಲೆ ಸೊ ನಾವು ಚೌಕಟ್ಟನ್ನು ಮೀರಬಾರ್ದು ಅನ್ನೋಂಥದ್ದು ಇರುತ್ತೆ. ಸೊ ಅಂದ್ರೆ ಕೆಲವೊಂದು ಸಲ ಯಕ್ಷಗಾನ ತುಂಬಾ ಇಷ್ಟಪಡೋರು, ಯಕ್ಷಗಾನದ ಮೂಲ ಕಥೆಗೆ ಧಕ್ಕೆ ಬಾದ ರೀತಿಯ ಪ್ರಸಂಗಗಳನ್ನು ಇಷ್ಟಪಡೋರು ಸೊ ಇಂತಹ ಮಾತುಗಳನ್ನು ಖಂಡಿತವಾಗ್ಲೂ ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ ಕಲೆಗೆ ಧಕ್ಕೆ ಆಗ್ಬಾರ್ದು ಅನ್ನುವಂಥದ್ದು ಒಂದು ಅವರಿಗಿರುತ್ತೆ.
ಸೊ ಆದ್ರೆ ಕಾಲ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು ಅನ್ನುವಂಥದ್ದು, ಬದಲಾವಣೆ ಅನ್ನೋದು ಖಂಡಿತವಾಗ್ಲೂ ಬೇಕು. ಯಾಕಂತ ಹೇಳಿದ್ರೆ ಇವಾಗ ಸಮಾಜದಲ್ಲಿ ಏನು ಆಗ್ತಾ ಇದೆ ಅನ್ನುವಂಥ ತಿಳಿಸುವ ನಿಟ್ಟಿನಲ್ಲಿ ಬದಲಾವಣೆ ಅನ್ನೋದು ಖಂಡಿತವಾಗ್ಲೂ ಬೇಕೇ ಬೇಕಾಗುತ್ತೆ. ಆದ್ರೆ ಆ ಒಂದು ಧಾವಂತದಲ್ಲಿ ಕಲೆಗೆ ಖಂಡಿತವಾಗ್ಲೂ ಪೆಟ್ಟಾಗಬಾರ್ದು ಅನ್ನುವಂಥದ್ದು. ಯಾಕಂದ್ರೆ ಇವರಿಗೆ ನಮಗೆ ಬೇಲೂರಿನ ಏನು ಕಾಲ್ ಮಾಡಿದ್ರು, ಸೊ ಅವರು ಹೇಳ್ತಾ ಇದ್ರು ನೋಡಿ, ಯಾಕಂದ್ರೆ ತೀರಾ ಅದು ಹೊರಗಡೆ ಹೋಗಬಾರ್ದು ಅನ್ನುವಂಥದ್ದು ತುಂಬಾ ನಾವು ಗಮನಿಸಬೇಕಾಗುತ್ತೆ. ಸೊ ಇನ್ನು ವಿಚಾರ ಕಲಾವಿದರು ಕೂಡ ಗಮನವನ್ನು ಕೊಡಬೇಕಾಗುತ್ತೆ. ಓಕೆ, ಜೊತೆಗೆ ಮತ್ತೊಮ್ಮೆ ನಾನು ದಿನೇಶ್ ಕೊಡಪದವರ ಆ ಒಂದು ಹಾಸ್ಯದ ಒಂದು ತುಣುಕನ್ನು ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಹಾಸ್ಯದ ತುಣುಕನ್ನು ಇವೆಲ್ಲದರ ಜೊತೆಗೆ ಮತ್ತೊಂದು ಅವಾಂತರ ಆಗಿದೆ. ಇದು ನೋ ಡೌಟ್, ಇದು ಅವಾಂತರ. ಈ ಒಂದು ವಿಚಾರಗಳಲ್ಲಿ ನೋ ಡೌಟ್ ನಾವು ಬಹಳಷ್ಟು ಬೇಸರ ತಂದಿದೆ ಈ ಒಂದು ಚಿತ್ರದಿಂದ ಆಗ್ತಾ ಇರುವಂಥ ಬೆಳವಣಿಗೆಗಳು. ಆ ಬಗ್ಗೆ ಕೂಡ ನಾನು ಮುಂದಕ್ಕೆ ಮಾತಾಡ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ಮಾತಾಡಿ ಸರ್. ನೋಡಿ, ನಾವೊಂದು ಹೇಳ್ತಾ ಇದ್ದೇವೆ, ಕುಕ್ಕರ್ ಬಾಂಬ್ ಅಂತ ಹೇಳ್ತೀರಿ, ಅದನ್ನು ಯಕ್ಷಗಾನದಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಹೌದಾ? ಹೌದು. ನಾವು ಹೇಳ್ತೇವೆ ನೋಡಿ, ಬೇರೆ ರಾಜ್ಯದಲ್ಲಿ ಅದೇ ಕುಕ್ಕರ್ ಬಾಂಬ್ ಎಷ್ಟು ಜನ ಸಾಯ್ತಿದ್ರು. ನಮ್ಮಲ್ಲಿ ಅದನ್ನು ನಮ್ಮ ಮಣ್ಣಿನಲ್ಲಿ ಯಾವುದೇ ಶಕ್ತಿಯನ್ನು ತಪ್ಪು ಕೆಲಸಕ್ಕೆ ಬಿಡುದಿಲ್ಲ. ಅದನ್ನು ಯಕ್ಷಗಾನ ಅದು ಬಪ್ಪನಾಟ ಕ್ಷೇತ್ರ ಅಂತ, ಅದ್ರಲ್ಲಿ ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾರೆ ಇವರು? ಅದನ್ನು ಲಾಭ ತಗೊಳ್ಳುದು, ಯಾವ್ದೇ ಎಲ್ಲ ತಪ್ಪು ಎಲ್ಲ ಕೆಲಸ ತೋರಿಸ್ಬಾರ್ದು. ಯಾವ ಹತ್ರ ಒಳ್ಳೆ ಇದು ಮಾಡಿ ಒಳ್ಳೆ ಕಥೆಗಳು ಉಂಟು. ಓಕೆ, ಅದು ಬೇಡ ಇತ್ತು ಅಂತ ಹೇಳ್ತಾ ಇದೀರಿ ತಾವು. ಮತ್ತೆ ಅಂತ ಎಲ್ಲ ತೋರ್ಸುದು ಯಾಕೆ? ಜನ ಬೇಕಂತ ಮಾಡುದಲ್ಲ ಅದೆಲ್ಲ. ಓಕೆ ಓಕೆ ಓಕೆ, ಸರಿ ಸರಿ. ಆದ್ರೆ ಶೇಖರ್ ಪೂಜಾರಿ ಅವರೇ, ಆದ್ರೆ ಅಲ್ಲಿ ಯಾವ ರೀತಿ ಅಂತ ಬಂದಾಗ ಅವರು ಈ ಒಂದು ವಿಚಾರವನ್ನ ಹೇಳಿದ್ದಾರೆ. ಅಲ್ಲಿ ಏನು ಕುಕ್ಕರ್ ಬಾಂಬ್ ಬಗ್ಗೆ ಹೇಳಿಲ್ಲ, ಅದೊಂದು ಭಾಜನ ತೆಗೆಯುವಂತದ್ದು, ಭಾಜನ ತಂದಿದ್ದಾರೆ. ಆ ಭಾಜನ ಬಂದಾಗ ಕುಕ್ಕರ್ ದಂಚಿನ ಭಾಜನ. ಈಗ ಯಕ್ಷಗಾನ ಇದು ಅದು ಎಲ್ಲಿಂದ ಬಂತು ಅವ್ರಿಗೆ? ಯಾವುದು ಕುಕ್ಕರ್ ಎಲ್ಲಿಂದ ಬಂತು? ಕುಕ್ಕರ್ ಬರ್ತದ? ಯಾವ್ದು ಯಕ್ಷಗಾನ ಇಷ್ಟೋರ್ಗೆ ನಡೆದ ಯಕ್ಷಗಾನದಲ್ಲಿ ಯಾವ್ದು ಕ್ಷೇತ್ರ ಅಂತದಲ್ಲಿ ಇಷ್ಟೋರ್ಗೆ ಕುಕ್ಕರ್ ಬಂದಿದ್ದು ಉಂಟಾ? ಸೊ ಆ ರೀತಿ ಬರಬಾರ್ದು ಅಂತ ನಾವು ಹೇಳ್ತೀರಿ. ಬರಬಾರ್ದು, ಅದು ತಪ್ಪದು, ಅದು ಬರಬಾರ್ದು. ನಾವು ಯಾರು ಮಾಡಿದ್ದಾರೆ ಅದ ಕರ್ಮಣ ಫಲ ಅವರೇ ತಿಂತಾರೆ. ನಾವು ಅಂತ ತಪ್ಪು ನಾವು ತೆಗಿಬಾರ್ದು. ಓಕೆ, ಆದ್ರೆ ಏನ್ ಗೊತ್ತಾ ಶೇಖರ್ ಪೂಜಾರಿ ಅವರೇ, ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಜನತೆಗೆ ತೋರಿಸ್ಬೇಕಲ್ಲ, ಸಮಾಜಕ್ಕೆ ತೋರಿಸ್ಬೇಕಲ್ಲ. ಹೌದು, ಜನತೆಗೆ ತೋರಿಸ್ಬೇಕು, ಅದು ಜಾಗೃತಿ ಮೂಡಿಸುವ ನಮ್ಮ ಕೆಲಸ. ಎಸ್, ಇದು ಇಲ್ಲಿಂದ ಜಾಗೃತಿ ಆಗುತ್ತಲ್ಲ ಸರ್? ಅದು ಜಾಗೃತಿ ಅಲ್ಲ, ಅದು ಏನಂದ್ರೆ ನಮ್ಮ ದೇವರ ಮೇಲೆ ನಾವೇ ಅದನ್ನು ಇದು ಮಾಡುದು. ಈಗ ಏನಾದ್ರು ತಪ್ಪಾಗಿದೆ ಅದರಲ್ಲಿ, ದೇವರು ಕಾಪಾಡಿದ ಇಲ್ಲ. ಹೌದು ಹೌದು ಹೌದು. ಅದೇ ಇನ್ನೊಂದು ರಾಜ್ಯದಲ್ಲಿ ಆಗಿದ್ದೀರಾ? ಓಕೆ ಓಕೆ ಓಕೆ, ಸರಿ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಶೇಖರ್ ಪೂಜಾರಿ ಅವರು, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್. ತಮ್ಮ ಹೆಸರಲ್ಲಿಂದ ಸರ್? ಸರ್, ನಾನು ನಿಮ್ಮ ಸ್ಟುಡಿಯೋಗೆ 2-3 ಸಲ ಬಂದೆ. ಮಂಜೂರ ಅನಂತೋಪಾಧ್ಯಾಯ ಅಂತ. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ನಮಸ್ತೆ. ಭೂತಾರಾಧನೆ ಕಾಲದಲ್ಲಿ ಮಡಿಯಲ್ಲಿ. ನಮಸ್ತೆ ನಮಸ್ತೆ ಸರ್, ಮಾತಾಡಿ. ನವನಿ ಚಟುವಟಿಕೆ ಬಂದಿದೆ. ಹೌದು, ಅದರಲ್ಲಿ ಅವರು ಹೇಳಿದಾಗ ಈಗ ಕುಕ್ಕರ್ ಅನ್ನು ರಂಗಸ್ಥಳಕ್ಕೆ ತರಬಾರ್ದು. ಮೊಳಲ ಭೀಮದಲ್ಲಿ ಭೀಮ ಒಬ್ಬ ಮಾತ್ರ ಒಂದು ಪಾತ್ರೆಯನ್ನು ತಂದು ಬಿಸಾಡಿದ ಪಾತ್ರೆ ಒಂದು ಉಂಟು ನೋಡಿ. ಆ ಕುಕ್ಕರ್ ಅನ್ನು ಅದನ್ನು ತೋರಿಸಿ, ಅದು ಕುಕ್ಕರ್ ಹೌದಾ ಅಲ್ವಾ ಪ್ರಶ್ನೆ ಅಲ್ಲ, ಅದನ್ನು ತೋರಿಸಿ ಮತ್ತೆ ಇದು ಮಾಡಿದ್ದಾರೆ. ಆದ್ರೆ ರಂಗಕ್ಕೆಲ್ಲ ಅದನ್ನೆಲ್ಲ ತರುವುದು ಅಷ್ಟು ಸಮಂಜಸ ಅಲ್ಲ. ಮತ್ತೊಂದು ವಿಷಯ ಅಂದ್ರೆ, ಅದಕ್ಕಿಂತ ಮೊದಲು ತೋರಿಸಿದಂತ ಒಂದು ಯಾರು ಕಾವಲ್ಕಟ್ಟೆ ದಿನೇಶ್ ಶೆಟ್ಟಿ ಇರ್ಬೇಕದು, ಮತ್ತೊಬ್ರು ನಂದಿಕೋರು ರಾಮಕೃಷ್ಣ ಯಾರೋ ಭಟ್ರು ಒಬ್ರು, ಅಲ್ಲಿ ಅವರು ರಾಜಕೀಯದಲ್ಲಿ ತುಂಬಾ ಮಾತಾಡ್ತಾರೆ. ಅವಳ ಬಗ್ಗೆ ನಮ್ಗೆ ಎಲ್ಲ ತುಂಬಾ ಅಭಿಮಾನ ಉಂಟು. ಆದ್ರೆ ಅದನ್ನು ಯಾವುದಕ್ಕೆ ಒಂದು ಅತಿರೇಕಕ್ಕೆ ಹೋಗ್ಬೇಕಾದಲ್ಲ. ಜನರಿಗೆ ಇಂದು ಬೇಕು ಅಂತ ಹೇಳುವಾಗ ಅದನ್ನ ನಿಲ್ಲಿಸಬೇಕು ಅಲ್ಲಿಗೆ ಅಲ್ವಾ? ಯಾವುದೇ ಒಂದು ರುಚಿಕರವಾದ ಪದಾರ್ಥ ಇನ್ನು ಬೇಕು ನಮಗೆ ಆಗುವಾಗ ಅಲ್ಲೇ ಸ್ಟಾಪ್ ಮಾಡಿದ್ರೆ ಅಯ್ಯೋ ಇನ್ನು ಬೇಕಿತ್ತು ಸ್ವಲ್ಪ ಅಂತ, ಅದನ್ನು ಅಲ್ಲಿ ನಿಲ್ಲಿಸಬೇಕಿತ್ತು. ಆದ್ರಿಂದ ನನ್ನ ಅಭಿಪ್ರಾಯ ಹೇಳುದು, ರಾಜಕೀಯ ಆಗಲಿ ಅಥವಾ ಇಂತ ಒಂದು ಹಾಸ್ಯ ಚಟುವಟಿಕೆಗಳೆಲ್ಲ ಎಷ್ಟು ಬೇಕು ಅಷ್ಟೇ ಸೀಮಿತದಲ್ಲಿ ಇರಬೇಕು ಅಂತ ನನ್ನೊಂದು ಭಾವನೆ. ಆಯ್ತಾ? ಓಕೆ ಸರ್, ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಜೊತೆಗೆ ಇನ್ನು ಮುಂದಕ್ಕೆ ಇದು ಯಕ್ಷಗಾನಕ್ಕೆ ಸಂಬಂಧಪಟ್ಟಿರುವ ವಿಚಾರ ಆದಾಗ ನಮ್ಮ ಮಣ್ಣಿನ ಸತ್ಯ, ನಮ್ಮ ಮಣ್ಣಿನ ಸತ್ವ ಏನಿದೆ, ಭೂತಾರಾಧನೆ, ದೈವಾರಾಧನೆ,
ಯಾವಾಗ ಇಡೀ ಭಾರತ ಚಲನಚಿತ್ರರಂಗ ನಮ್ಮ ಕನ್ನಡ ಚಿತ್ರರಂಗದ ನೋಡುವಂತೆ ಮಾಡಿದಂತಹ ಕಾಂತಾರ ಅನ್ನುವಂಥ ಚಿತ್ರ ಏನಿದೆ, ಈ ಚಿತ್ರ ರಿಲೀಸ್ ಆದ ನಂತರ, ಸೂಪರ್ ಹಿಟ್ ಆದ ನಂತರ ಬಹಳಷ್ಟು ಖುಷಿ ಇತ್ತು, ಹೆಮ್ಮೆ ಇತ್ತು. ಯಾಕಂದರೆ ನಮ್ಮ ಮಣ್ಣಿನ ಸತ್ವ ಇಡೀ ವಿಶ್ವಕ್ಕೆ ಗೊತ್ತಾಯಿತು, ಇಡೀ ದೇಶಕ್ಕೆ ಗೊತ್ತಾಯಿತು, ಇಡೀ ಜಗತ್ತಿಗೆ ಗೊತ್ತಾಯಿತು ಅನ್ನೋದು. ಆದರೆ ಈ ಚಿತ್ರ ರಿಲೀಸ್ ಆದ ನಂತರ ಬಹಳಷ್ಟು ಬೇಸರ ತಂದಿದೆ ಕೆಲವೊಂದು ಬೆಳವಣಿಗೆಗಳು. ಯಕ್ಷಗಾನದಲ್ಲಿ ಯಾವ ರೀತಿ ಬದಲಾವಣೆಗಳು ಆಗ್ತಾ ಇದೆ ಇದರ ಬಗ್ಗೆ ನಾವು ಮಾತಾಡಿದ್ವಿ. ಆ್ಯಂಡ್ ಇನ್ನು ಮುಂದಕ್ಕೆ ನಾನು ಹೋಗ್ತಾ ಇದ್ದೀನಿ ಭೂತಾರಾಧನೆಯ ವಿಚಾರವಾಗಿ, ಯಾವ ರೀತಿ ವೇದಿಕೆಗಳಲ್ಲಿ ಭೂತಾರಾಧನೆ ಪ್ರದರ್ಶನ ಆಗ್ತಾ ಇದೆ ಅನ್ನುವಂಥದ್ದು. ಬಿಫೋರ್ ದಟ್ ಒಂದು ಕರೆಯನ್ನು ನಾನು ಸ್ವೀಕಾರ ಮಾಡಿದ್ದೆ, ತದನಂತರ ನಾನು ಆ ಒಂದು ವಿಚಾರಕ್ಕೆ ಹೋಗ್ತೀನಿ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ, ದಯಮಾಡಿ. ಎಸ್, ಇನ್ನು ಮುಂದಕ್ಕೆ ನಮ್ಮ ಸಾರ್ವಜನಿಕ ವೇದಿಕೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಂತಾರದ ಹಾಡುಗಳನ್ನು ಪ್ರದರ್ಶನ ಮಾಡಿಕೊಂಡು ಟಿಕ್ಟಾಕ್ಗಳ ಮೂಲಕ ಅಥವಾ ವಿಡಿಯೋಗಳ ಮೂಲಕ ಅಥವಾ ಫ್ಯಾನ್ಸಿ ಡ್ರೆಸ್ಗಳ ಮೂಲಕ ವಿಕೃತಿಯನ್ನು ಪ್ರದರ್ಶನ ಮಾಡ್ತಾ ಇರುವಂಥದ್ದು ನಮ್ಮ ಭೂತಾರಾಧನೆಯ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಮತ್ತೊಂದು ಆ್ಯಡೆಡ್ ಅನ್ನುವಂಥ ಸೇರ್ಪಡೆ ಎಂಬಂತೆ ನಮ್ಮ ಕರಾವಳಿ ಭಾಗದ ಶಾಲೆಯೊಂದರಲ್ಲಿ ಮಕ್ಕಳು ಫ್ಯಾನ್ಸಿ ಡ್ರೆಸ್ ಸಂದರ್ಭ, ಛದ್ಮವೇಷದ ಸಂದರ್ಭ ಅವರು ಹಾಕಿರುವಂತಹ ಒಂದು ವೇಷಭೂಷಣ, ಬಾಲಕನೊಬ್ಬ ಹಾಕಿರುವಂತಹ ವೇಷಭೂಷಣ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ, ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಯಾವ ವೇಷಭೂಷಣ, ಏನು ಹಾಕಿದ್ದಾರೆ ನೋಡ್ಕೊಂಡು ಬಂತು ದೈವ ದೇವರುಗಳ ಸ್ಥಿತಿ. ದೈವಾರಾಧನೆಯ ಕಥೆಯುಳ್ಳ ಕಾಂತಾರ ಚಿತ್ರದ ಎಫೆಕ್ಟ್. ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಚಲನಚಿತ್ರ ಇನ್ನಿಲ್ಲದಂತೆ ಯಶಸ್ವಿ ಕಂಡ ಬಳಿಕ ಎಲ್ಲೆಡೆ ಕಾಂತಾರದ ಹವ ಜೋರಾಗಿದೆ. ದೈವಾರಾಧನೆ, ಭೂತಾರಾಧನೆಯ ಬಗ್ಗೆ ಜನತೆಗೆ ಒಲವು ಕೂಡ ಜಾಸ್ತಿಯಾಗಿದೆ. ಇದೇ ವೇಳೆ ಕೆಲವರು ಭೂತಾರಾಧನೆಯ ವೇಷವನ್ನ ಹಾಕಿಕೊಂಡು ವೇದಿಕೆಗೆ ಏರಿ ದೈವಕ್ಕೆ ಅಪಚಾರ ಎಸಗುವ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಶಾಲಾ ಛದ್ಮವೇಷದಲ್ಲೂ ಕಂಡುಬಂದ ದೈವಾರಾಧನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ. ಟಿವಿಗಳಲ್ಲಿನ ರಿಯಾಲಿಟಿ ಶೋಗಳಲ್ಲಿ ಕಾಂತಾರ ಚಲನಚಿತ್ರದಲ್ಲಿ ಕಾಣುವ ಪಂಜುರ್ಲಿಯಂತೆ ವೇಷವನ್ನ ಧರಿಸಿ ಹಾಡು ಹಾಕಿ ಕುಣಿದು ಚಪ್ಪಾಳೆಗಿಟ್ಟಿಸುವುದಕ್ಕೆ ದೈವಾರಾಧಕರು ಹಾಗೂ ತುಳುನಾಡಿನ ಜನತೆ ತೀವ್ರವಾದ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದ ಖಾಸಗಿ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಕೂಡ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕಾಂತಾರ ಚಿತ್ರದ ದೈವಾರಾಧನೆಯ ಸನ್ನಿವೇಶವನ್ನ ಛದ್ಮವೇಷದ ಮೂಲಕ ಪ್ರದರ್ಶನ ಮಾಡಿದ್ದಾರೆ. ದೈವದ ರೀತಿ ಆಯುಧವನ್ನ ಹಿಡಿದು ನರ್ತಿಸಿದ ಬಾಲಕ. ಬಾಲಕನೊಬ್ಬ ಕೈಯಲ್ಲಿ ದೈವದ ಆಯುಧವನ್ನ ಹಿಡಿದುಕೊಂಡು ನರ್ತಿಸುವ ಸನ್ನಿವೇಶವನ್ನ ನೆರೆದ ಪುಟ್ಟ ಮಕ್ಕಳು ಹಾಗೂ ಶಿಕ್ಷಕರು ಕೈ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸುತ್ತಿರುವುದು ಕೂಡ ಕಂಡುಬಂದಿದೆ.
ಒಟ್ಟಿನಲ್ಲಿ ಪೂಜ್ಯ ಭಾವನೆಯಿಂದ ಕಾಣಬೇಕಾದ ದೈವದ ನರ್ತನವನ್ನ ಶಾಲಾ ಕಾಲೇಜಿನ ವೇದಿಕೆಗಳಲ್ಲೂ ತಂದಿರುವುದಕ್ಕೆ ಕೆಲವರು ತೀವ್ರವಾದ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ನಮ್ಗಳ ಅವ್ಯವಸ್ಥೆ ಎಲ್ಲಿಗೆ ಬಂತು ತಲುಪಿದ್ದೀವಿ ನಾವುಗಳನ್ನಂಥ ಪ್ರಶ್ನೆ. ಯಾಕಂತ ಬಂದಾಗ ಈ ಕಾಂತಾರ ಚಿತ್ರ ಯಶಸ್ಸು ಕಂಡಿದೆ, ಜೊತೆಗೆ ತದನಂತರ ದೈವಗಳ ಮೇಲಿನಿರುವಂತಹ ಒಂದು ಒಲವು, ಜೊತೆಗೆ ದೈವಾರಾಧನೆ ಭೂತಾರಾಧನೆ ಏನು ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗಿದೆ, ಖುಷಿಯ ವಿಚಾರ. ಆದರೆ ತದನಂತರ ಆಗಿರುವಂಥ ಬಹಳಷ್ಟು ಬೇಸರ ತರುವಂತಹ ಘಟನೆಗಳು ಯಾವ ರೀತಿ ಅಂತ ಬಂದಾಗ ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ. ಎಲ್ಲಿ ತನಕ ಅಂತ ಬಂದಾಗ ಫ್ರಮ್ ದ ಫಸ್ಟ್ ಡೇ ಸ್ಟಾರ್ಟ್ ಆಗಿರುವಂಥದ್ದು ಒಂದು ಟಿಕ್ಟಾಕ್ ವಿಡಿಯೋ ತಾವು ಗಮನಿಸಿದ್ದೀರಾ. ಆ ಒಂದು ಹೆಣ್ಮಗಳೇನಿದ್ದಾಳೆ ನಮ್ಮ ಊರಿನವರಲ್ಲ, ಹೊರ ರಾಜ್ಯದವರು, ಆದರೂ ಕೂಡ ನಮ್ಮ ಊರಿನ ಕಲೆ ಅಂದರೆ ಏನು, ನಮ್ಮ ಊರಿನ ಮಣ್ಣಿನ ಸತ್ವ, ಈ ಭೂತಾರಾಧನೆ ಅಂದರೆ ಏನು, ಪಂಜುಳ್ಳಿ ದೈವ ಅಂದರೆ ಏನು ಅಂತ ತಿಳಿದು ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ನೇರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದು ತಪ್ಪು ಕಾಣಿಕೆಯನ್ನು ಹಾಕಿ ಹೋದಂತಹ ಹೆಣ್ಮಗಳು, ಹೊರ ರಾಜ್ಯದ ಹೆಣ್ಮಗಳು, ಬೇರೆ ರಾಜ್ಯದ ಹೆಣ್ಮಗಳು. ಅಂದರೆ ಗೊತ್ತಿರಲಿಲ್ಲ, ಅವಳು ನೇರವಾಗಿ ಹೇಳಿದೆ ನಂಗೆ ಗೊತ್ತಿರಲಿಲ್ಲ ಅನ್ನುವಂಥದ್ದು. ನಾನು ಇದನ್ನು ಈ ರೀತಿ ಹಾಕಿದ್ದೇನೆ, ವೇಷಭೂಷಣಗಳನ್ನು ಹಾಕಿದ್ದೇನೆ, ಕೈಯಲ್ಲಿ ನಾನು ಏನು ಜೀಟಿಗೆ ರೀತಿಯಲ್ಲಿ ಹಿಡಿದುಕೊಂಡಿದ್ದೇನೆ, ಅಂದರೆ ಗೊತ್ತಿರಲಿಲ್ಲ ಈ ರೀತಿ ಕಾರಣಿಕ ಶಕ್ತಿ ಇದೆ, ಇದು ಪಂಜುಳ್ಳಿ ದೈವ ಅನ್ನುವಂಥದ್ದು. ಆದರೆ ಬಹಳಷ್ಟು ಬೇಸರ ಎಲ್ಲಿ ತನಕ ಬರುತ್ತೆ ಅಂತ ಬಂದಾಗ ಕಾಂತಾರ ಚಿತ್ರ ಹಿಟ್ಟಾಯಿತು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದು ಚಿತ್ರ ನಮ್ಮ ತುಳುನಾಡಿನಲ್ಲಿ ಸೆಟ್ಟಿಗೇರಿದೆ. ಈಗ ಬಂದಿರುವಂಥ ಸುದ್ದಿ ಯಾವ ರೀತಿ ಅಂತ ಬಂದಾಗ ಆ ಚಿತ್ರವು ಕೂಡ ಈಗಾಗಲೇ ಎಲ್ಲ ಚಿತ್ರೀಕರಣ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ, ಕೊನೆಯ ಹಂತದಲ್ಲಿದೆ ಅನ್ನುವಂಥದ್ದು. ಇನ್ನೇನು ಅದು ಕೂಡ ರಿಲೀಸ್ ಹಂತಕ್ಕೆ ಬಂದು ತಲುಪುತ್ತೆ. ಆವಾಗ ನಮ್ಗಳ ಕತೆ ಏನಾಗುತ್ತೆ ಗೊತ್ತಿಲ್ಲ. ಜೊತೆಗೆ ಪೊಲೀಸ್ ಸಿಬ್ಬಂದಿಯೊಬ್ಬರು ಕೂಡ ಒಂದು ಪರೇಡ್ನಲ್ಲಿ ಯಾವ ರೀತಿ ಭೂತಕೋಲದ ಒಂದು ವೇಷವನ್ನು ಹಾಕಿಕೊಂಡು ಹೋಗಿದ್ರು ಅನ್ನೋಂಥ ತಾವುಗಳನ್ನು ನೋಡಿದ್ದೀರಾ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಟಿಕ್ಟಾಕ್ಗಳಲ್ಲಿ, ಜೊತೆಗೆ ಫೇಸ್ ಆ್ಯಪ್ಗಳಲ್ಲಿ ಕಾಂತಾರ ದೈವವನ್ನೇ ಹೋಲುವಂತಹ ಚಿತ್ರಗಳು ಬರ್ತಾ ಇದೆ, ಬಹಳಷ್ಟು ಬೇಸರ ತರ್ತಾ ಇದೆ. ಇವೆಲ್ಲದರ ನಡುವೆ ಈ ಒಂದು ಘಟನೆಗೆ ನಮ್ಮ ಧಿಕ್ಕಾರ ಇದೆ, ನೇರವಾಗಿರುವಂತಹ ಧಿಕ್ಕಾರ ಇದೆ. ಯಾಕೆ ಅಂತ ಬಂದಾಗ ಇದು ನಡೆದಿರುವಂಥದ್ದು ಎಲ್ಲೋ ಹೊರ ರಾಜ್ಯದಲ್ಲ, ಹೊರ ಜಿಲ್ಲೆಗಳಲ್ಲ, ಬದಲಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದ ಖಾಸಗಿ ಶಾಲೆಯಲ್ಲಿ ನಡೆದಿರುವಂಥ ಇದು. ಪುಟ್ಟ ಮಗು, ಪುಟ್ಟ ಬಾಲಕ, ಆ ಬಾಲಕನ ಕೈಯಲ್ಲಿ ಹಿಡಿದಿರುವಂತಹ ಆಯುಧ, ಜೊತೆಗೆ ಆಯುಧದಿಂದ ಆತ ಅಭಯ ಕೊಡುವಂತಹ ದೃಶ್ಯಾವಳಿ. ಅಲ್ಲಿ ಎದುರಿದ್ದವರು ಎಲ್ಲರೂ ಕೂಡ ಚಪ್ಪಾಳೆಯನ್ನು ಕೊಡ್ತಾ ಇದ್ದಾರೆ, ಎಲ್ಲರೂ ಕೂಡ ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ. ಶಿಕ್ಷಕರು ಸೇರಿ ಪಾಪ ಪುಟ್ಟ ಮಕ್ಕಳು, ಅವ್ರಗಳಿಗೆ ಏನು ತಿಳಿದಿಲ್ಲ, ಅವರನ್ನ ದೂರಿ ಏನು ಪ್ರಯೋಜನ ಇಲ್ಲ, ಅವ್ರಗಳಿಗೆ ಏನು ತಿಳಿದಿಲ್ಲ. ಆದರೆ ಈ ಪಾಪ ಪುಟ್ಟ ಬಾಲಕನ ಪೋಷಕರಿಗೆ ಗೊತ್ತಿಲ್ವ ಅನ್ನೋಂಥ ಪ್ರಶ್ನೆ. ಆ ಪುಟ್ಟ ಬಾಲಕ ಕೈಯಲ್ಲಿ ಆಯುಧ ರೀತಿಯಲ್ಲಿ ಹಿಡಿದುಕೊಂಡು ಆ ಒಂದು ಕಾಂತಾರ ದೈವದ ರೀತಿಯಲ್ಲಿ ಮಾಡ್ತಾ ಇದ್ದಾನೆ ಅಂತ ಬಂದಾಗ ಒಂದು ಛದ್ಮವೇಷ, ಶಾಲೆಯಲ್ಲಿ ನಡೆದಿರುವಂಥ ಛದ್ಮವೇಷ ಸ್ಪರ್ಧೆ, ಬಹಳಷ್ಟು ಧಿಕ್ಕಾರ ಇದೆ. ಯಾಕಂದರೆ ನಮ್ಮ ಜಿಲ್ಲೆಯವರು, ನಮ್ಮ ತುಳುನಾಡಿನವರು ದೈವಾರಾಧನೆ ಏನು ಅನ್ನೋದು ನಮ್ಗಳಿಗೆ ಗೊತ್ತಿದ್ದು ಕೂಡ ನಾವುಗಳು ಈ ರೀತಿ ಮಾಡ್ತೀವಿ ಅಂತ ಬಂದಾಗ ಮಾತುಗಳಿಲ್ಲ, ನನ್ನಲ್ಲಿ ನೇರವಾಗಿ ಮಾತುಗಳಿಲ್ಲ. ಯಾಕಂದರೆ ಬಹಳಷ್ಟು ಚರ್ಚೆಗಳನ್ನು ನಾವು ಇಲ್ಲಿ ಮಾಡಿದ್ದೇವೆ, ಅದಕ್ಕೆ ಪರ ವಿರೋಧವಾಗಿದ್ದ ಚರ್ಚೆಗಳು ಎಲ್ಲವೂ ಕೂಡ ಬಂದಿತ್ತು. ನಾವು ಅಂದಿನಿಂದ ಇಂದಿನವರೆಗೂ ಕೂಡ ಬಹುಶಃ ಪ್ರಥಮವಾಗಿ ಕಾಂತಾರ ಚಿತ್ರದ ಯಶಸ್ಸಿನ ಬಳಿಕ ನಾವುಗಳನ್ನು ಚರ್ಚೆನ ಮಾಡಿದಾಗ ತಮ್ಮಣ್ಣ ಶೆಟ್ರು ದೈವಾರಾಧಕ ಚಿಂತನೆಯುಳ್ಳವರು, ಅವರು ಒಂದು ಮಾತನ್ನು ಹೇಳಿದರು, ಇದು ನಮಗೆ ಮುಂದಕ್ಕೆ ಮುಳುವಾಗುತ್ತೆ. ಯಾವ ರೀತಿ ಮುಳುವಾಗುತ್ತೆ ಅಂತ ಬಂದಾಗ ಈ ರೀತಿಯ ವೇಷಭೂಷಣಗಳು ವೇದಿಕೆಯನ್ನು ಏರುತ್ತೆ, ಅಲ್ಲಿ ವಿಚಿತ್ರವಾಗಿರುವಂತಹ ವಿಕೃತವಾಗಿರುವಂತಹ ಪ್ರದರ್ಶನಗಳು ಆಗುತ್ತೆ. ಅದು ಈಗ ಆಗ್ತಾ ಇರುವಂಥದ್ದು ವಿಪರ್ಯಾಸದ ಸಂಗತಿ. ಸೊ ಈ ಬಗ್ಗೆ ತಾವು ನೋಡಿದ್ದೀರಾ. ಇದೊಂದು ಒನ್ಸ್ ಅಗೇನ್ ಒಂದು ಸೇರ್ಪಡೆ. ಎಸ್, ಅದು ಏನು ಅಂತ ಹೇಳಿದ್ರೆ, ಇವಾಗ ನಿತಿನ್ ನಾವಾಗಿರ್ಬೋದು, ಈಗ ತುಳುನಾಡಿನಲ್ಲಿ ಹುಟ್ಟು ಬೆಳೆದವರು. ಸೊ ನಮ್ಮ ಕಲ್ಚರ್ ಯಾವ ರೀತಿ ಇದೆ, ನಮ್ಮ ತಂದೆ ಇರ್ಬೋದು, ಅಜ್ಜಂದ್ರು ಇರ್ಬೋದು, ಸೊ ಯಾವ ರೀತಿ ಭೂತಾರಾಧನೆಯಿಂದ ಮಾಡ್ಕೊಂಡು ಬಂದಿರಂತ ನಾವು ನೋಡ್ತಾ ಇರ್ತೇವೆ. ಸೊ ಅದ್ರ ಜೊತೆಗೆ ನಾವು ಈ ವಿಟ್ಲದಲ್ಲಿ ಏನು ಘಟನೆ ನಡೆಯಿತು, ಈ ಮಗುವಿಗೇನು ಛದ್ಮವೇಷದಲ್ಲಿ ಕಾಂತಾರ ಚಿತ್ರದ ಒಂದು ಪಾರ್ಟನ್ನು ಹಾಕಿ ಅವರು ನೃತ್ಯವನ್ನು ಇದು ಮಾಡಿ ಛದ್ಮವೇಷವನ್ನು ಹಾಕಿಸಿದ್ದಾರೆ.
ಸೊ ಅದು ನೋಡ್ಬೋದು. ಯಾಕಂತ ಹೇಳಿದ್ರೆ ಯಾರು ಕೂಡ ಇಲ್ಲಿನ ಸಂಸ್ಕೃತಿಯ ಬಗ್ಗೆ ಗೊತ್ತಿರೋದವರು ಖಂಡಿತ ಅಲ್ಲ. ಟೀಚರ್ಸ್ಗೂ ಗೊತ್ತಿರುತ್ತೆ, ಒಂದು ವೇಳೆ ಪೋಷಕರಿಗೆ ಮನೆಯಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಟೀಚರ್ಸ್ಗೆ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೆಲವು ವಿಚಾರಗಳು ಈ ಭೂತಾರಾಧನೆ ವಿಷಯದಲ್ಲಿ ಆಗಿದೆ. ಸೊ ಇಂಥ ಸಂದರ್ಭಗಳಾದಾಗ ವಿವಾದಕ್ಕೆ ಎಡೆ ಮಾಡಿ ಕೊಡುತ್ತೆ, ನಾಳೆ ಏನೋ ಒಂದು ವಿವಾದ ಆಗುತ್ತೆ, ಅದ್ರ ಜೊತೆಗೆ ಹೇಳಿಕ್ಕಾಗಲ್ಲ ಇವಾಗ ಮೈ ಮೇಲೆ ಆವಾಹನೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಒಂದು ವೇಳೆ ಬಾಲಕನ ಮೇಲೆ ಮೈ ಮೇಲೆ ಆವಾಹನೆ ಆಗ್ತಾ ಇದ್ರೆ ಸೊ ಮುಂದೆ ಆಗುವಂತಹ ಅನಾಹುತಕ್ಕೆ ಯಾರು ಹೊಣೆ ಆಗ್ತಾರೆ? ಅವಾಗ ಘಟನೆ ಆಗು ಹೋಗಿದೆ, ಸೊ ತಡೆಯಲಿಕ್ಕೆ ಯಾರಿದ್ದಾರೆ ಅನ್ನುವಂಥದ್ದು ಆ ಒಂದು ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಮತ್ತೊಂದೇನಂತ ಹೇಳಿದ್ರೆ, ನಾವು ಸಣ್ಣದ್ರಿಂದ ಇವಾಗ ಇಷ್ಟು ದೊಡ್ಡವರಾಗಿದ್ದೇವೆ. ಸೊ ನಾವು ಪ್ರತಿಯೊಂದು ನಮ್ಮ ಮನೆಯಲ್ಲಿ ನಡೆಯುವಂತಹ ದೈವ ಕಾರ್ಯದ ಕೆಲಸಗಳನ್ನು ನಾವು ನೋಡ್ಕೊಂಡೇ ಬಂದವರು, ಸಣ್ಣದಿಂದ ನಾವು ನೋಡ್ತಾ ಇದ್ದೀವಿ. ಸೊ ಯಾವ ರೀತಿ ಮಾಡ್ತಾ, ಅದಕ್ಕೆ ಕ್ರಮ ಏನಿರುತ್ತೆ ನಾವು ನೋಡ್ತಿರ್ತೀವಿ. ಎಷ್ಟು ಭಯ ಆಗುತ್ತೆ ಅಂತ ಹೇಳಿದ್ರೆ, ಸೊ ನಾವು ಹತ್ರ ಹೋಗ್ಲಿಕ್ಕೂ ಭಯ ಆಗುತ್ತೆ. ಇವಾಗ ಕೋಲ ಸೇವೆ ಏನಾಗುತ್ತೆ, ಅದರ ಅಂಗಣ ಏನಿರುತ್ತೆ ಅದ್ರ ಹತ್ರ ಹೋಗ್ಲಿಕ್ಕೆ ನಾವು ಭಯ ಪಡ್ತೇವೆ. ಯಾಕಂದ್ರೆ ಏನಾದರೂ ಸಮಸ್ಯೆ ನಮ್ಮಿನ ಅಪ್ಪಿತಪ್ಪಿ ಅಪಚಾರ ಆದ್ರೆ ನಾಳೆ ಏನು ಅನಾಹುತ ಆಗುತ್ತೆ ಅಂತ. ಯಾಕಂದ್ರೆ ನೀವು ಧರ್ಮಸ್ಥಳದ ಒಂದು ಘಟನೆ ನೆನಪಿಸಿ, ಅವಳು ಹೊರಗಿನ ರಾಜ್ಯದ ಹುಡುಗಿ, ಅವಳಿಗೆ ಗೊತ್ತಿರಲಿಲ್ಲ, ಅವಳು ವೇಷವನ್ನ ಹಾಕಿದ್ಲು. ನೆಕ್ಸ್ಟ್ ಬಂದು ಅವಳು ಸಾರಿಯನ್ನ ಕೇಳ್ತಾರೆ ಅಂತ ಹೇಳಿದ್ರೆ, ಸೊ ನೀವೇ ಎಷ್ಟು ಗಮನಿಸಿ, ಅವರು ಗೊತ್ತಿಲ್ಲ ತಪ್ಪು ಮಾಡಿದಾಗ ಸಾರಿ ಕೇಳಿಕ್ಕೆ ಅವ್ರು ಎಷ್ಟು ಒದ್ದಾಡಿದ್ದಾರೆ ಅನ್ನುವಂಥದ್ದು, ಕೊನೆಗೆ ಬಂದು ಸಾರಿಯನ್ನ ಕೇಳ್ತಾರೆ. ಸೊ ಇಷ್ಟೆಲ್ಲ ಘಟನೆಗಳು ಕಣ್ಣ ಮುಂದೆ ಇದ್ರೂ ಕೂಡ ಮತ್ತೆ ಇಂತಹ ಘಟನೆಗಳಿಗೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತ ಹೇಳ್ಕೊಂಡು, ಒಂದು ಮನೆಯಲ್ಲಿ ಪೋಷಕರು ದೈವಾರಾಧನೆ ಹಿನ್ನೆಲೆ ಇಲ್ಲದೆ ಇದ್ದವರು ಖಂಡಿತ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಇದ್ದೇ ಇರ್ತಾರೆ. ಸೊ ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ, ಸೊ ಅದ್ರ ಜೊತೆಗೆ ಶಿಕ್ಷಕರು ಇರ್ತಾರಲ್ವಾ, ಶಿಕ್ಷಕರಿಗೆ ಸುತ್ತಮುತ್ತ ಏನು ಘಟನೆ ನಡೆಯುತ್ತೆ, ಸೊ ಯಾವ ರೀತಿ ನಾವು ಜಾಗೃತಿ ಮೂಡಿಸಬೇಕು, ಇದು ಮಾಡಿದ್ರೆ ನಮ್ಗೆ ಇದಂದ್ರೆ ಒಳ್ಳೆ ಹೆಸರು ಬರುತ್ತಾ ಅಥವಾ ಹೆಸರಿಗೋಸ್ಕರ ಖಂಡಿತ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಇದರ ಪರಿಣಾಮವನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಮಾಡಿದ್ರೆ ಏನಾಗುತ್ತೆ, ಸುಮ್ಮನೆ ನಾವು ಹೆಸರಿಗೋಸ್ಕರ ಮಾಡಿ ನಾಳೆ ದಿವಸ ನೋಡಿ ಇಂಥ ವಿವಾದಗಳು ಶುರು ಆಗುತ್ತೆ. ಇವಾಗ ಕಮೆಂಟ್ ಬಾಕ್ಸ್, ನೀವು ಯೂಟ್ಯೂಬ್ಗೆ ಒಂದು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋದ್ರೆ ನೀವು, ಸೊ ಇದಕ್ಕೆ ಎಷ್ಟು ಅಗೇನ್ಸ್ಟ್ ಆಗಿ ಕಮೆಂಟ್ ಹಾಕ್ತಾರೆ ಅಂತ ಹೇಳಿದ್ರೆ ಏನಾಗ್ಬೋದು, ಆ ಬಾಲಕನಿಗೆ ಏನಾಗ್ಬೋದು ಹೇಳಿ? ಭಯದಲ್ಲಿ ಏನಾದರೂ ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತಾ? ಸೊ ಯಾಕೆಂದ್ರದ್ದು ಸಣ್ಣ ವಿಷಯ ಅಲ್ಲ. ಇವಾಗ ಕುಕ್ಕರ್ ಬಾಂಬ್ ಸ್ಫೋಟದ ಒಂದು ಮಾಡಿದ್ದ ಖಂಡಿತ ಅಲ್ಲ, ಅಂದರೆ ಅದನ್ನು ಸಣ್ಣ ಅಂತ ಹೇಳಿಕ್ಕೆ ಆಗುದಿಲ್ಲ. ಆದರೆ ದೈವದ ವಿಷಯ ಅನ್ನುವಂಥದ್ದು ಬಂದಾಗ ಸೊ ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ಸೊ ನಾಳೆ ದಿವಸ ಅನಾಹುತಗಳು ಆದಂಥ ಸಂದರ್ಭದಲ್ಲಿ ಅದನ್ನು ತಪ್ಪಿಸ್ಲಿಕ್ಕೆ ಆಗಲ್ಲ. ಆಗೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗುತ್ತೆ. ದೈವಾರಾಧನೆ ಅನ್ನುವಂಥದ್ದು ಹೀಗೆ ಇರಬೇಕು, ಇದೇ ಚೌಕಟ್ಟು ಅನ್ನುವಂಥದ್ದು ಇದೆ. ಇವಾಗ ಯಕ್ಷಗಾನಕ್ಕೆ ಯಾವ ರೀತಿಯ ಚೌಕಟ್ಟು ಅನ್ನೋದು ಇದೆಯೋ, ಸೊ ದೈವಾರಾಧನೆಗೆ ಕೂಡ ಚೌಕಟ್ಟು ಅನ್ನುವಂಥದ್ದು ಇದೆ. ಈ ಚೌಕಟ್ಟನ್ನು ಮೀರಿ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಪುಟ್ಟ ಮಕ್ಕಳಿಗೆ ಏನೂ ಗೊತ್ತಿಲ್ಲ. ಅವುಗಳಿಗೆ ಇವಾಗ ಸಣ್ಣ ಮಕ್ಕಳಿಗೆ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಸೊ ನೀನು ಹೀಗೆ ಮಾಡು ಅಂತ. ಸೊ ಅವ್ರು ಹಾಗೆ ಮಾಡ್ತಾರೆ ಅಲ್ವಾ. ಸೊ ಹೀಗೆ ಮಾಡು ಅಂತಾಗ ಅವ್ರು ಹಾಗೆ ಮಾಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಮುಂದೆ ಆಗುವಂಥ ಪರಿಣಾಮಗಳು, ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿರಲ್ಲ. ಸೊ ಗೊತ್ತಿದ್ದವರು ಅದನ್ನು ತಿಳಿಸಿಕೊಡುವಂಥ ಪ್ರಯತ್ನವನ್ನ ಖಂಡಿತ ಮಾಡೋದಿಲ್ಲ. ಸೊ ಅದು ಕೂಡ ಶಿಕ್ಷಕರು ಅನ್ನುವಂಥದ್ದು ಬೇರೆ ಎಲ್ಲೂ ಆಗಿದೆ. ನಾವು ಪೋಷಕರಿಗೆ ನಾವು ಏನು ಇದು ಮಾಡ್ಬೋದಿತ್ತು. ಇಲ್ಲಿ ಇನ್ನು ಶಿಕ್ಷಣ ಹೇಳಿಕೊಡುವಂತಹ ಒಂದು ವಿದ್ಯಾಭ್ಯಾಸವನ್ನ ಹೇಳಿಕೊಡುವಂತಹ ಸಂಸ್ಥೆಯ ಒಳಗಡೆ ಇಂತಹ ಒಂದು ಸಂಸ್ಕೃತಿಯನ್ನ ಹಾಳು ಮಾಡ್ಲಿಕ್ಕೆ ಹೋಗುವಂತ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ, ಸೊ ಶಿಕ್ಷಕರಾದವರು ಆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು ಅನ್ನುವಂಥದ್ದು ಒಂದು ವಿಚಾರಗಳು ಮೂಡುತ್ತೆ ನೀತಿನಿಯಲ್ಲಿ. ಬಹಳಷ್ಟು ಬೇಸರ ತಂದಿರುವಂತಹ ವಿಚಾರ ಇದು, ಅಬ್ಸಲ್ಯೂಟ್ಲಿ ನೋ ಡೌಟ್. ಯಾಕಂತ ಬಂದಾಗ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದಲ್ಲಿ ನಡೆದಿರುವಂತಹ ಘಟನೆ. ಇದು ವಿಟ್ಲದ ಒಂದು ಖಾಸಗಿ ಶಾಲೆಯಲ್ಲಿ ಈ ರೀತಿ ದೈವಾದ ರೀತಿಯಲ್ಲಿ ವೇಷಭೂಷಣವನ್ನ ಹಾಕಿ ಆ ಬಾಲಕನ ಕೈಯಲ್ಲಿ ಆಯುಧವನ್ನ ಹಿಡಿಸುವಂತಹ ರೀತಿ ಮಾಡಿ ಅದೇ ರೀತಿ ಅಭಯವನ್ನ ಕೊಟ್ಟು ಅದೇ ರೀತಿ ನರ್ತನವನ್ನ ಮಾಡ್ತೀರಿ ಅಂತ ಬಂದಾಗ ನಮ್ಗಳ ಮನಸ್ಥಿತಿ ಜೊತೆಗೆ ನಮ್ಮ ತುಳುನಾಡಿನ ಒಂದು ಮಣ್ಣಿನ ಸತ್ವ ಅಂತ ತಮ್ಗಳಿಗೆ ಗೊತ್ತಿದೆ. ಯಾವುದೊಂದು ನಾನು ನೋಡ್ತಾ ಇದ್ದೆ, ಬಹಳಷ್ಟು ಜನರು ನನಗೆ ಆ ವಿಡಿಯೋಗಳನ್ನ ಹಾಕ್ತಾ ಇದ್ರು. ಈ ಹಿಂದೆ ಯಾವುದಂತ ಹೇಳಿದ್ರೆ, ಒಂದು ಹೊರ ರಾಜ್ಯದ ಟಿವಿ ಶೋ, ರಿಯಾಲಿಟಿ ಶೋನಲ್ಲಿ ದೈವಾರಾಧನೆ ರೀತಿಯಲ್ಲಿ ನೃತ್ಯ ಮಾಡಿರುವಂತಹ ವಿಡಿಯೋಗಳನ್ನ ಹಾಕ್ತಾ ಇದ್ರು. ಅದಕ್ಕೆ ನಮ್ಗಳ ಒಂದು ಭಾವನೆ ಗೊತ್ತಿಲ್ಲ, ಬಹುಶಃ ಅವ್ರಗಳಿಗೆ ಗೊತ್ತಿಲ್ಲ, ಆದರೆ ನಮ್ಗಳಿಗೆ ಗೊತ್ತಿದ್ದು ಕೂಡ ಏನು ದಾಡಿ ಗೊತ್ತಿದ್ರು ಕೂಡ ನಾವುಗಳು ಯಾಕೆ ಈ ರೀತಿ ಮಾಡ್ತೀವಿ, ನಾವುಗಳು ಯಾಕೆ ಈ ರೀತಿ ವಿಕೃತಿ ಮೆರಿತೀವಿ ಅನ್ನುವಂಥ ಪ್ರಶ್ನೆ. ಅದರಲ್ಲೂ ಕೂಡ ಆ ಪುಟ್ಟ ಬಾಲಕ, ಆತನಿಗೆ ಪಾಪ ಏನು ಗೊತ್ತಿಲ್ಲ, ಗೊತ್ತಿಲ್ಲ, ಏನು ಗೊತ್ತಿಲ್ಲ ಆತನಿಗೆ. ಆದರೆ ಆ ಶಿಕ್ಷಕರಿದ್ದಾರೆ, ಜೊತೆಗೆ ಆತನ ಪೋಷಕರಿದ್ದಾರೆ. ಸೊ ಯಾಕೆ ಈ ರೀತಿ ಆಗ್ತಾ ಇದೆ, ಯಾಕೆ ಈ ಬಗ್ಗೆ ಒಂದು ಕಾಳಜಿಯನ್ನು ವಹಿಸ್ತಾ ಇಲ್ಲ? ನಾನು ನೇರವಾಗಿ ಈ ಸಂದರ್ಭ ಹೇಳ್ತಾರೆ, ಈ ಹಿಂದೆ ಕೂಡ ಚರ್ಚೆ ಆಗಿತ್ತು. ಒಂದು ಭೂತಾರಾಧನೆಯ ವಿಚಾರವಾಗಿ ಕಾನೂನನ್ನು ಮಾಡಬೇಕು, ಒಂದು ಕಟ್ಟುನಿಟ್ಟನ್ನು, ಒಂದು ಚೌಕಟ್ಟನ್ನು, ಕಾನೂನನ್ನು ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ದೈವಾರಾಧಕರು ಕೂಡ ಈ ಬಗ್ಗೆ ಒಂದು ಮನವಿಯನ್ನು ಸಲ್ಲಿಸಬೇಕು. ದೈವಾರಾಧಕರು ಕೂಡ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ನಲಿಕೆ ಸಮುದಾಯದವರು, ಪಂಬದ ಸಮುದಾಯದವರು, ಇವರೆಲ್ಲರೂ ಕೂಡ ಮುಂದೆ ಬಂದರೆ ಇನ್ನು ಮುಂದಕ್ಕೆ ಇಂತಹ ಒಂದು ಘಟನೆಗಳನ್ನು ವೇದಿಕೆಯಲ್ಲಿ ಮಾಡಬೇಡಿ ಅನ್ನುವಂಥದ್ದು ಮಾಡಿದರೆ ಬಹಳಷ್ಟು ಇಂಥ ಒಂದು ವಿಚಾರಗಳಿಗೆ ಕಡಿವಾಣ ಬೀಳುತ್ತೆ, ಜೊತೆಗೆ ಬೀಳಲೇಬೇಕಾಗುತ್ತೆ. ಯಾಕಂದರೆ ನಾವು ಹೇಳ್ತೀವಿ, ಆವೇಶ ಬರುವಂತಹ ವಿಚಾರಗಳನ್ನು ಹೇಳ್ತೀವಿ. ವೆದರ್ ಸೈಂಟಿಕಲಿ ಪ್ರೂವ್ಡ್ ಆರ್ ನಾಟ್ ಗೊತ್ತಿಲ್ಲ. ಯಾಕಂದರೆ ಮೊನ್ನೆ ಆ ಒಂದು ಘಟನೆಗಳಲ್ಲಿ ಕಾಂತಾರ ಚಿತ್ರ ರಿಲೀಸ್ ಆದಾಗ ಕ್ಲೈಮ್ಯಾಕ್ಸ್ ಸೀನ್ಗಳನ್ನು ನೋಡಿದಾಗ ಬಹಳಷ್ಟು ಜನರಿಗೆ ಆವೇಶ ಬಂದಿತ್ತು ಅನ್ನೋಂತ ಹೇಳ್ತಾರೆ. ಬಟ್ ಅದಲ್ಲ, ಅದು ಏನೋ ಒಂದು ಕಡೆ ನೋಡಿದಾಗ, ಆ ಒಂದು ದೃಶ್ಯಾವಳಿಗಳಲ್ಲಿ ನೋಡಿದಾಗ ಅವ್ರುಗಳಿಗೆ ಆ ರೀತಿ ಭಾವೋದ್ವೇಗಕ್ಕೆ ಒಳಗಾಗುವಂಥ ಸಹಜ.
ಅದೇ ರೀತಿ ಆ ಒಂದು ಭಾವೋದ್ವೇಗವನ್ನ ಈ ಮಕ್ಕಳು ಮಾಡ್ಕೊಂಡು ಹೋದ್ರೆ ವೆರಿ ಜಸ್ಟ್ ಇಮ್ಯಾಜಿನ್. ಸೊ ಬಹಳಷ್ಟು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ. ಇಟ್ಸ್ ನಾಟ್ ಅ ಜೋಕ್, ಇಟ್ಸ್ ನಾಟ್ ಅ ಸಿಲಿ ಮ್ಯಾಟರ್ ಅನ್ನುವಂಥ ಪ್ರಶ್ನೆ. ಜೊತೆಗೆ ಕೊನೆಯದಾಗಿ ನಾನು 2 ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ಬಹಳಷ್ಟು ಬೇಸರ ತಂದಿರುವಂತಹ ವಿಚಾರ ನಮ್ಮ ತುಳುನಾಡಿನಲ್ಲಿ ಆಗಿರುವಂಥದ್ದು. ಜೊತೆಗೆ ಇನ್ನು ಮುಂದಕ್ಕಾದರೂ ಬಹುಶಃ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಇಂತಹ ಒಂದು ಫ್ಯಾನ್ಸಿ ಡ್ರೆಸ್ಗಳನ್ನು ದಯಮಾಡಿ ಅವಾಯ್ಡ್ ಮಾಡಿ. ಬಹಳಷ್ಟು ಫ್ಯಾನ್ಸಿ ಡ್ರೆಸ್ಗಳಿದೆ. ನಮ್ಮ ದೈವಾರಾಧನೆ, ನಮ್ಮ ಮಣ್ಣಿನ ಸತ್ವ, ನಮ್ಮ ಭೂತಾರಾಧನೆ ನಿಮ್ಗಳಿಗೆ ಫ್ಯಾನ್ಸಿ ಡ್ರೆಸ್ಗೆ ಮಾಡುವಂತಹ ಒಂದು ವಸ್ತಲ್ಲ, ಫ್ಯಾನ್ಸಿ ಡ್ರೆಸ್ಗೆ ಮಾಡುವಂತಹ ವಿಚಾರ ಅಲ್ಲ. ಬಹಳಷ್ಟು ವಿಚಾರಗಳಿವೆ, ಅದನ್ನ ಮಾಡ್ಕೊಳ್ಳಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸರ್ ನಮಸ್ತೆ ಸರ್. ಸೂರ್ಯಪ್ರಸಾದ್ ನಮಸ್ತೆ. ನಮಸ್ತೆ ಸರ್, ಮಾತಾಡಿ ಸರ್. ಸೂರ್ಯಪ್ರಸಾದ್ ನೋಡಿ, ಏನಾಗಿದೆ ಗೊತ್ತಾ, ಒಂದು ಕಲೆಗೆ ಅವಮಾನ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ಯಾರು ಹೋಗ್ಬಾರ್ದು. ನಾವು ಚಿಕ್ಕ ಮಕ್ಕಳಿರುವಾಗ ನಾವು ಛದ್ಮವೇಷದಲ್ಲಿ ಭಾಗವಹಿಸಿದ್ರು. ಆವಾಗ ಒಂದು ಇತಿಮಿತಿ ಅಂತ ಶಾಲಾ ಶಿಕ್ಷಕರು ವಹಿಸಿದ್ರು. ಏನ್ ಮಾಡಿದ್ರು ಅದು ಆಗುದಿಲ್ಲ, ಅದಕ್ಕೆ ಮಾರ್ಕ್ಸ್ ಎಲ್ಲ ಕೊಡ್ತಿರ್ಲಿಲ್ಲ. ಆವಾಗ ಇದು ಲೈವ್ ಆಗ್ಲಿಕ್ಕೆ ಮೊಬೈಲ್ ಕೂಡ ಇರ್ಲಿಲ್ಲ, ಮಾಧ್ಯಮಗಳು, ದೃಶ್ಯ ಮಾಧ್ಯಮಗಳು ಕಡಿಮೆ ಅಲ್ವಾ. ಇವಾಗ ಏನಾಗಿದೆ, ಅದೊಂದು ಅಪಹಾಸ್ಯ ಮಾಡಿದಾಗೆ ಆಯ್ತು. ನೋಡಿ, ಹಾಸ್ಯ ವಿಡಂಬನೆ ಹೆಸರಲ್ಲಿ ಕಲೆಗೆ ಅಪಚಾರ ಆಗದ ರೀತಿಯಲ್ಲಿ ಒಂದು ಚೌಕಟ್ಟಿನೊಳಗೆ ಮಾಡಿದ್ರೆ ಚಂದ ಅಂತ ನಂಗೆ ಕಾಣಿಸ್ತದೆ. ಇರ್ಲಿ, ಯಾವುದೋ ಒಂದು ಅದನ್ನೊಂದು ನಾವು ಪ್ರಚುರ ಪಡಿಸ್ಬೇಕು, ಮತ್ತೆ ಒಂದು ಜಾಗೃತಿ ಮೂಡಿಸ್ಬೇಕು ಸಮಾಜಕ್ಕೆ. ಓಕೆ, ಅದನ್ನು ಯಾವ ರೀತಿಯಲ್ಲಿ ಮಾಡ್ಬೇಕಂದ್ರೆ ಆ ಬಪ್ಪನಾಡು ಕ್ಷೇತ್ರದ ಯಕ್ಷಗಾನ ಉಂಟಲ್ಲ, ಆ ಇದರಲ್ಲಿ ಮಾಡಬಾರ್ದು, ಸಪರೇಟ್ ಆಗಿ ಮಾಡ್ಲಿ. ಅದು ಯಕ್ಷಗಾನ ವೇಷ ಹಾಕಿಕೊಂಡು ಮಾಡುದಲ್ಲ, ಒಂದು ನಾಟಕ ರೀತಿಯಲ್ಲಿ ಮಾಡ್ಲಿ. ಮಾತಾಡ್ತಾ ಇಬ್ರು ಮಾತಾಡುದು, ಆ ಒಂದು ಸಿನಿಮಾ ಮಾದರಿಯಲ್ಲಿ ಕೂಡ ಮಾಡ್ಬೋದು. ಎಷ್ಟೋ ಅದರಲ್ಲಿ ಮಾಡುವಂತದ್ದು ತುಂಬಾ ಇದಿದೆ. ನೋಡಿ, ಒಂದು ಮೊನ್ನೆ ಫೆವಿಕೋಲ್ ಒಂದು ಜಾಹೀರಾತು ನೋಡಿದೆ, ಅದರಲ್ಲೇ ಅಷ್ಟೇ ನಿನ್ನ ಇದು ಅರಮನೆಯಲ್ಲಿ ಕೂತಾರಲ್ಲ ಆ ಆಸನ, ಅದು ಮುರಿಯುವುದು, ಇದು ವೇದಿಕೆ ಮುರಿಯುವುದು, ಅದಕ್ಕೆ ನಾನು ಹೇಳುದಾದ್ರೆ ಕಲಾವಿದರು ಡೈರೆಕ್ಟ್ ಕೋರ್ಟಿಗೆ ಹೋಗ್ಬೇಕು. ಅದು ಅವನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ ಅವನಿಗೆ ಇದು ಮಾಡ್ಬೇಕು. ಹಾಗಿದ್ರೆ ಎದುರ್ತಾರೆ, ಇಲ್ಲಾಂದ್ರೆ ಇದು ಮಾಡ್ತಾ ಹೋಗ್ತಾರೆ, ಇದೇ ರೀತಿ ಆಗ್ತಾ ಹೋಗ್ತದೆ. ಒಂದು ಅದು ನನ್ಗೆ ಅದೊಂದು ಬಾರಿ ಬೇಜಾರಾಗ್ತದೆ. ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದಕ್ಕೂ ಯಾವುದೇ ಇರ್ಲಿ, ಅದಕ್ಕೊಂದು ನಗೆ ಪಾಠಲಾಗುವಂಥದ್ದು ವಿಚಾರ ಮಾಡಬಾರ್ದು ಅಂತ ನನ್ನ ಒಂದು ವಿನಂತಿ. ಟ್ರೂ ಸರ್, ಟ್ರೂ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್, ಜೊತೆಗೆ ಇದು ಬಹಳಷ್ಟು ನಮಗೆ ಆಕ್ಷೇಪ ಇದೆ ಈ ಒಂದು ವಿಚಾರಗಳಲ್ಲಿ, ಬಹಳಷ್ಟು ತಿದ್ದುಕೊಳ್ಬೇಕು. ಈಗಾಗಲೇ ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಿವೆ. ಬಹಳಷ್ಟು ದೈವಾರಾಧನೆಗೆ ಸಂಬಂಧಪಟ್ಟವರು ಕೂಡ ಅವರ ಧ್ವನಿಯನ್ನು ಎತ್ತಿದ್ದಾರೆ. ಅವರು ಎತ್ತಿದ್ರೂ ಕೂಡ ತಾವುಗಳು ಇದೇ ರೀತಿ ಮಾಡ್ತೀರಿ ಅಂತ ಬಂದಾಗ, ನಮ್ಗಳಿಗೆ ಗೊತ್ತಿದೆ ಅಂತ ಬಂದಾಗ ಬಹಳಷ್ಟು ಬೇಸರ ತರುವಂತಹ ವಿಚಾರ. ಎಸ್ ಸರ್, ಕೊನೆಯದಾಗಿ ನಮ್ಮ ಅಂಜನ್ ಏನ್ ಹೇಳ್ತೀರಾ? ಕೊನೆಯದಾಗಿ ಏನು ಅಂತ ಹೇಳಿದ್ರೆ, ಇವಾಗ ಗೊತ್ತಿಲ್ಲದೆ ಮಾಡೋದು ಒಂದು ನೀತಿ, ಇನ್ನೊಂದು ಗೊತ್ತಿದ್ದು ಮಾಡೋದು ಇನ್ನೊಂದು. ಯಾಕಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಇದು ಏನು ಅಷ್ಟು ಅರ್ಥ ಆಗಿರ್ಲಿಲ್ಲ, ಯಾರಿಗೂ ಏನು ಇಲ್ಲ. ಈಗ ಎಲ್ಲ ಘಟನೆಗಳು ಕೂಡ ಸೊ ಮತ್ತೆ ಅದು ರಿಪೀಟ್ ಆಗೋದು ಚೆನ್ನಾಗಿರೋದಿಲ್ಲ. ಸೊ ಅದ್ರ ಜೊತೆಗೇನು ಅಂತ ಹೇಳಿದ್ರೆ, ನಾವು ಯಾವಾಗ್ಲೂ ಹೇಳ್ತೀವಲ್ಲ, ಅತಿ ಆದ್ರೆ ಅಮೃತವು ವಿಷ ಅಂತ ಹೇಳ್ತೇವೆ. ಸೊ ಯಾವುದು ಕೂಡ ಅತಿ ಆಗ್ಬಾರ್ದು. ನಾವೀಗ ಕಾಲರ್ಸ್ಗಳನ್ನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಸೊ ಕೆಲವೊಬ್ರು ಸ್ವಲ್ಪ ಇಷ್ಟಪಟ್ರು ಅದ್ರಲ್ಲಿ ಏನೋ ಒಂದು ಇದು ಹೇಳ್ತಿದ್ದಾರೆ, ಅಂದ್ರೆ ತಪ್ಪಿದೆ ಇದರಲ್ಲಿ. ಸೊ ಇದು ಲಿಮಿಟ್ ಅನ್ನ ಮೀರ್ತಾ ಇದೆ. ಸೊ ನಾವು ಹೇಳ್ತೇವೆ, ಪ್ರತಿ ಭೂತಾರಾಧನೆಗೂ ಒಂದು ಚೌಕಟ್ಟು ಅನ್ನುವಂಥದ್ದಿದೆ, ಯಕ್ಷಗಾನಕ್ಕೂ ಒಂದು ಚೌಕಟ್ಟು ಅನ್ನುವಂಥದ್ದಿದೆ. ಈ ಚೌಕಟ್ಟನ್ನು ಮೀರಿ ಹೋಗುದು ಸರಿಯಲ್ಲ. ಇವಾಗ ಪ್ರತಿಯೊಂದು ವಿಚಾರಗಳು ಪ್ರಸ್ತುತಪಡಿಸುವ ವಿಧಾನಗಳು ತುಂಬಾ ಈಸಿ ಆಗಿದೆ. ಹೇಗೂ ನಾವು ಒಂದು ಪ್ರೇಕ್ಷಕರಿಗೆ ಏನು ಕನ್ವಿನ್ಸ್ ಮಾಡಬೇಕು, ಅದನ್ನು ಮಾಡುವಂಥ ವಿಧಾನಗಳು ಬೇರೆ ಬೇರೆ ರೀತಿಯಾಗಿದೆ. ಇವಾಗ ನಮ್ಮ ಇದಕ್ಕಿಂತ ಮುಂಚಿನ ಕಾಲರ್ ಹೇಳ್ತಾ ಇದ್ರು. ಸೊ ಅದಕ್ಕೆ ಒಂದು ಈಸಿ ಮೆಥಡ್ಗಳು ಇದೆ. ಸೊ ಅದನ್ನು ನಾವು ಸಂದೇಶಗಳನ್ನು ಕೊಡಬಹುದು. ಸೊ ಅದರ ಆ ಸಂದೇಶ ಕೊಡುವಂತಹ ಬರದಲ್ಲಿ ಸೊ ಅದು ಪರಿಧಿಯನ್ನು ಮೀರಿ ಹೋಗುವಂಥದ್ದು ಖಂಡಿತವಾಗ್ಲೂ ಅಲ್ಲ, ಸರಿಯಲ್ಲ ಅದು. ಯಾಕಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಅದಂಥ ಅನಾಹುತಗಳು ಆಗ್ತಾ ಹೋದ್ರೆ ಸೊ ತುಂಬಾ ಸಮಸ್ಯೆ ಆಗುವಂಥದ್ದು ಇರುತ್ತೆ. ಜೊತೆಗೇನು ಅಂತ ಹೇಳಿದ್ರೆ, ಭೂತಾರಾಧನೆ ಇರ್ಬೋದು, ನಮ್ಮ ಯಕ್ಷಗಾನ ಇರ್ಬೋದು, ಅದು ಪರಂಪರೆಯಿಂದ ಬೆಳೆದುಕೊಂಡು ಬಂದಿರುವಂಥದ್ದು. ಯಾರು ಇವತ್ತು ನಿನ್ನೆ ಮೊನ್ನೆ ಬಂದವರು ಹುಟ್ಟು ಹಾಕಿದಂಥ ಪರಂಪರೆ ಖಂಡಿತ ಅಲ್ಲ ಅದು. ಸೊ ತುಂಬಾ ಸಮಯಗಳ ಹಿಂದಿನಿಂದ ಬೆಳೆದುಕೊಂಡು ಬಂತಹದ್ದು. ಅದ್ರ ಜೊತೆಗೆ ಏನಂದ್ರೆ, ಯಕ್ಷಗಾನ ಅಂದ್ರೆ ಏನು ಗೊತ್ತಿಲ್ವಾ, ಸೊ ಅದನ್ನು ಕೇಳಿ ತಿಳ್ಕೊಳ್ಳಿ. ನಾಟಕ ಅಂದ್ರೆ ಏನು ಅದು ಗೊತ್ತಿಲ್ವಾ, ಸೊ ಅದನ್ನು ಕೇಳಿ ತಿಳ್ಕೊಳ್ಳಿ. ಎಲ್ಲವನ್ನ ಕೇಳಿ ತಿಳ್ಕೊಂಡು ಮಾಡ್ಬೇಕಾ ಬೇಡುವ ಅಂತ ಯೋಚನೆ ಮಾಡಿ. ಯಾಕಂತ ಹೇಳಿದ್ರೆ, ತಾವೇನೋ ಫೇಮಸ್ ಆಗಬೇಕು, ತಾವೇನೋ ಪ್ರಚಾರಕ್ಕೆ ಬರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಸೊ ಇಂತಹ ಒಂದು ಗಿಮಿಕ್ಗಳನ್ನ ಮಾಡಿಕೊಂಡು ನಂತರ ಹೆಸರುಗಳನ್ನ ಹಾಳು ಮಾಡ್ಕೊಳ್ಳುವಂಥದ್ದು ಖಂಡಿತವಾಗ್ಲೂ ಬೇಡ ಅಲ್ವಾ. ಕೆಟ್ಟ ಹೆಸರು ಬರೋದು ನಮ್ಗೆ ಯಾಕೆ ಬೇಕು ಹೇಳಿ. ಒಳ್ಳೆ ರೀತಿಯಲ್ಲಿ ಹೋಗಿ ಸೊ ಒಳ್ಳೆಯ ರೀತಿಯ ಅಂಶಗಳನ್ನ ನಮ್ಮನ್ನು ನಾವು ಅಳವಡಿಸ್ಕೊಂಡು ಸೊ ನಿಧಾನವಾಗಿ ಅದ್ರ ಪರವಾಗಿಲ್ಲ, ಸೊ ಒಳ್ಳೆಯ ವ್ಯಕ್ತಿಗಳಾಗಿ ನಾವು ರೂಪುಗಳನ್ನು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ನಿತ್ಯ ಥ್ಯಾಂಕ್ ಯು. ಅದೇ ರೀತಿ ಸಮಯದ ಅಭಾವ ತುಂಬಾನೇ ಇದೆ, ಕರೆಗಳು ಬರ್ತಾ ಇದೆ. ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತಿದ್ದ ನಂತರ ನಾನು ಕಾರ್ಯಕ್ರಮವನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಹಲೋ ಸರ್, ನಮಸ್ತೆ.
ಸರ್ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ ಓಕೆ, ಕರೆ ಮಾಡಿದಾಗ ಟಿವಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಇದು ನಮ್ಮ ಕರಾವಳಿ ಭಾಗದಲ್ಲಿ ನಡೆದಿರುವಂತಹ 3 ಘಟನೆಗಳು. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಆ 3 ಘಟನೆಗಳ ಮೇಲೆ ಬೆಳಕು ಚೆಲ್ಲುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ 3 ಘಟನೆಗಳು ಕೂಡ ಏನು ನಮ್ಮ ಮಣ್ಣಿನ ಸತ್ಯ, ಜೊತೆಗೆ ನಮ್ಮ ಮಣ್ಣಿನ ಸತ್ವದ ಬಗ್ಗೆ. ಒಂದು ಕಡೆ ಶ್ರೀಮಂತವಾಗಿರುವಂತಹ ಕರ್ನಾಟಕದ ಗಂಡುಕಲೆ ಯಕ್ಷಗಾನ ಆದರೆ, ಇನ್ನೊಂದು ಕಡೆ ತುಳುನಾಡು, ನಮ್ಮ ತುಳುನಾಡಿನ ನಮ್ಮ ನಂಬಿಕೆ, ನಾವು ನಿಂತಿರುವಂಥದ್ದೇ, ನಾವು ಬದುಕಿರುವಂಥದ್ದೇ ಈ ತಳಹದಿಯ ಮೇಲೆ, ಭೂತಾರಾಧನೆಯ ಮೇಲೆ. ಕಾಂತಾರ ಚಿತ್ರ ಬಂದ ನಂತರ ಆ ಭೂತಾರಾಧನೆ, ಆ ಒಂದು ವೇಷಭೂಷಣಗಳು, ಆ ದೈವ ನರ್ತಕರ ಧಾಟಿಯಲ್ಲಿ ಮಾಡುವಂತಹ ವೇಷಭೂಷಣಗಳು, ಇದೆಲ್ಲವೂ ಕೂಡ ವೇದಿಕೆಯನ್ನು ಏರ್ತಾ ಇದೆ. ಒಂದು ಆಕಾರ ವಿಕಾರವಾಗ್ತಾ ಇದೆ, ವಿಕೃತಿ ಪ್ರದರ್ಶನವಾಗ್ತಾ ಇದೆ. ಬಹಳಷ್ಟು ಬೇಸರ ತರುವಂತಹ ವಿಚಾರ. ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದ ಖಾಸಗಿ ಶಾಲೆಯಲ್ಲಿ ಆಗಿರುವಂತಹ ದೃಶ್ಯಾವಳಿ ಬಹಳಷ್ಟು ಬೇಸರ ತಂದಿರುವಂತಹ ದೃಶ್ಯಾವಳಿ. ಅಟ್ ದ ಸೇಮ್ ಟೈಮ್ ಮತ್ತೊಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟಿರುವಂತಹ ಬೆಳವಣಿಗೆ. ಈ ಬೆಳವಣಿಗೆ ಯಕ್ಷಗಾನ ವಿಮರ್ಶಕರು, ಯಕ್ಷಾಭಿಮಾನಿಗಳು ಹೇಳುವ ಪ್ರಕಾರ ಇದು ಚೌಕಟ್ಟನ್ನು ಮೀರಿ ಹೋಗಬಾರ್ದು, ಯಾವತ್ತೂ ಕೂಡ ಚೌಕಟ್ಟು ಇರಲೇಬೇಕು. ಅಟ್ ದ ಸೇಮ್ ಟೈಮ್ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಬೆಳಕು ಚೆಲ್ಲಿದ್ರೆ ತಪ್ಪೇ ಇಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ವಾಸ್ತವವಾಗಿರುವಂತಹ ಮಾತುಗಳು. ಯಾಕಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಈ ಹಿಂದೆಯೂ ಕೂಡ ಪೌರಾಣಿಕ ಸಾಮಾಜಿಕವಾಗಿರುವಂತಹ ಯಕ್ಷಗಾನ ಒಂದು ಈ ಕಲೆ ಏನಿದೆ, ಒಂದು ಮಾಧ್ಯಮ ಏನಿದೆ, ಜನರಿಗೆ ಜಾಗೃತಿಯನ್ನು ಜಾಗೃತಿಯನ್ನು ಮುಟ್ಟಿಸುವಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿತ್ತು. ಹಾಗಾಗಿ ಈ ಒಂದು ಇತ್ತೀಚಿನ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಒಂದು ಯಕ್ಷಗಾನ ಮಾಧ್ಯಮ ಏನಿದೆ, ಇದು ಏನಿದೆ ಚೌಕಟ್ಟನ್ನು ಮೀರಿ ಹೋಗಬಾರ್ದು ಅನ್ನುವಂಥದ್ದು ಬಹಳಷ್ಟು ಯಕ್ಷಾಭಿಮಾನಿಗಳ ಅವರ ಒಂದು ಕಳಕಳಿ. ಸೊ ಅದೇ ರೀತಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಒಮ್ಮೆ ಇಂತಹ ಹೆಣ್ಣು ಮಕ್ಕಳು ನಿಮ್ಮಂತಹ ಪಾಪಿಗಳ ಕೈಗೆ ಸಿಕ್ಕಿದ್ರೆ